ನ್ಯೂಸ್ಗೆ ಸ್ವಾಗತ. ನಾನಂಜು. ಇವತ್ತಿನ ವಿಷಯ ಮತ್ತೆ ನೈತಿಕ ಪೊಲೀಸ್ ಗಿರಿ. ಯಾಕೆ ಈ ವಿಷಯ ಮತ್ತೊಮ್ಮೆ ತೆಗೆದುಕೊಂಡ್ವಿ ಅಂದ್ರೆ ಬಹಳಷ್ಟು ಆರೋಪ ಹಾಗೂ ಪ್ರತ್ಯಾರೋಪಗಳು ಈ ವಿಚಾರದ ಬಗ್ಗೆ ಕೇಳಿ ಬರ್ತಾ ಇದೆ. ಏನೋ ಒಂದು ವಿಚಾರಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ನಾನು ಮಾತಾಡ್ತಿರುವಂತಹ ವಿಷಯ ತಣ್ಣೀರುಬಾವಿ ಬೀಚ್ ನಲ್ಲಿ ಆದಂತಹ ಹಲ್ಲೆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿರುವಂತಹದ್ದು. ಈ ಒಂದು ಪ್ರಕರಣ ನಡೆದೇ ಇಲ್ಲ, ಅಲ್ಲಿ ವಿದ್ಯಾರ್ಥಿಗಳು ಅಸಭ್ಯವಾಗಿ ವರ್ತಿಸ್ತಾ ಇದ್ರು ಅನ್ನುವಂತಹ ಆರೋಪಗಳು ಕೇಳಿ ಬಂದಿದೆ. ಈ ಬಗ್ಗೆ ಕಮಿಷನರಿಗೂ ಕೂಡ ದೂರನ್ನ ನೀಡಲಾಗಿದೆ. ಅಲ್ಲಿನ ಸ್ಥಳೀಯ ಮಹಿಳೆಯರು ಹೋಗಿ ನಿಜಕ್ಕೂ ಅಲ್ಲಿ ಆ ರೀತಿ ಆಯ್ತಾ, ಅಥವಾ ಕೇವಲ ಬರ್ತ್ಡೇ ಸೆಲೆಬ್ರೇಷನ್ ಅನ್ನುವಂಥದ್ದು ವಿದ್ಯಾರ್ಥಿಗಳು ಮಾಡಿದ್ರಾ, ಅಥವಾ ಇನ್ನೊಂದು ಕೋಮಿನ ಜೊತೆಗೆ ಸ್ನೇಹ ಬೆಳೆಸಿದ್ದ ಕಾರಣಕ್ಕೆ ಹಲ್ಲೆ ಮಾಡಲಾಯ್ತಾ? ಈ ವಿಚಾರದ ಕುರಿತು ನಾವು ಮಾತನಾಡಲಿದ್ದೇವೆ. ಅಲ್ಲಿ ನಿಜಕ್ಕೂ ಏನಾಯ್ತು, ಆ ಸ್ಥಳದಲ್ಲಿ ಇದ್ದಂತಹ ವ್ಯಕ್ತಿಗಳು ಯಾರು, ಅಥವಾ ಆ ಒಂದು ಹಲ್ಲೆ ಆದ ನಂತರ ಏನೆಲ್ಲ ವಿಚಾರಗಳು ಆಯಿತು, ಎಲ್ಲದರ ಕುರಿತು ಚರ್ಚೆನ ಮಾಡ್ಲಿಕ್ಕಿದ್ದೇವೆ. ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ಸ್ಕ್ರೀನ್ ಮೇಲೆ ಬರುವಂತಹ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು. ಇವತ್ತಿನ ಅತಿಥಿಯಾಗಿ ನಮ್ಮ ಜೊತೆ ಇದ್ದಾರೆ ಮೊಹಮ್ಮದ್ ರಿಯಾಜ್ ಅವರು. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವರು ರಾಜ್ಯ ಸಮಿತಿಯ ಸದಸ್ಯರು, ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಕರ್ನಾಟಕದ್ದು. ಸರ್, ನೀವು ತಣ್ಣೀರುಬಾವಿ ಬೀಚ್ ಅಲ್ಲಿ ಒಂದು ಘಟನೆ ಆಯಿತು, ಹಲ್ಲೆ ಆಯಿತು ಹುಡುಗರ ಮೇಲೆ, ಆ ಒಂದು ಸಂದರ್ಭದಲ್ಲಿ ಇದ್ರ, ಅಥವಾ ಆ ಒಂದು ಟೋಟಲ್ ಆದಂತಹ ಸನ್ನಿವೇಶ ಅಲ್ಲಿ ಏನ್ ನಡೀತು? ಅಲ್ಲಿ ಆ ದಿನ ಏನಾಗಿತ್ತು, 5 ವಿದ್ಯಾರ್ಥಿಗಳು ಅಲ್ಲಿ ಬೀಚ್ಗೆ ಹೋಗಿದ್ರು. ಅವರ ಒಂದು ಸಹಪಾಠಿನಿ ವಿದ್ಯಾರ್ಥಿನಿಯ ಬರ್ತ್ಡೇ ಇತ್ತು. ಅದರ ಪಾರ್ಟಿಯಲ್ಲಿ ಪಾಲ್ಗೊಂಡು ಅಲ್ಲಿಂದ ಅವರು ಹಿಂದಿರುಗುವಂಥ ಸಂದರ್ಭದಲ್ಲಾಗಿದೆ 4-5 ಮಂದಿ ಗೂಂಡಾಗಳು ಬಂದು ಇವರ ಹೆಸರನ್ನು ಕೇಳಿ, ಇವರ ಹೆಸರು ಮುಸ್ಲಿಂ ಅಂತ ಹೇಳಿದಂಥ ಮುಸ್ಲಿಂ ಹೆಸರನ್ನು ಹೇಳಿದಂಥ ಸಂದರ್ಭದಲ್ಲಿ ಅವರನ್ನು ಜಾತಿ ನಿಂದನೆ ಮಾಡಿ, ಅವರನ್ನು ಕೆಟ್ಟ ಪದಗಳನ್ನು ಬಳಸಿ ಬೈದು ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿದ್ದ ಇನ್ನೊಬ್ಬ ಹುಡುಗನನ್ನು ಏನು ಹಿಂದೂ ಹುಡುಗನನ್ನು ಕೇಳಿ ಮುಸ್ಲಿಂ ಹುಡುಗರೊಂದಿಗೆ ಕೂರ್ತಿ ಅನ್ನುವಂತಹ ಪದಗಳನ್ನು ಬಳಸಿಕೊಂಡು ಅವನಿಗೂ ಕೂಡ ಹೊಡೆದಿದ್ದಾರೆ, ಹಲ್ಲೆ ನಡೆಸಿದ್ದಾರೆ. ಇನ್ನು ಆ ವಿದ್ಯಾರ್ಥಿನಿಗಳ ಹೆಸರು ಅವರು ಕ್ರೈಸ್ತ ಸಮುದಾಯದ ವಿದ್ಯಾರ್ಥಿನಿಗಳು ಎಂಬುದನ್ನು ಅರಿತುಕೊಂಡಾಗ ಆಗಿರ್ತದೆ ಇದನ್ನು ಹಿಂದೂ ಹುಡುಗನ ಮೇಲೆ ರೇಗಿಸುವಂಥ ಕೆಲಸವನ್ನು ಮಾಡಿದ್ದು. ಯಾಕಂತೇಳಿದರೆ ಇವರು ಅಂದುಕೊಂಡಿದ್ರೋ ಏನೋ ಇದು ಹಿಂದೂ ಹುಡುಗಿಯರು ಅಂತ, ಆಮೇಲೆ ಅವರಿಗೆ ಗೊತ್ತಾಯ್ತಿದ್ದು ಕ್ರೈಸ್ತ ಹುಡುಗರು ಅಂತ. ಆಗ ಕಾರಣ ಇಲ್ಲದಿದ್ದಾಗ ಹಿಂದೂ ಹುಡುಗನೊಟ್ಟಿಗೆ ನೀನು ಮುಸ್ಲಿಂ ಹುಡುಗರೊಂದಿಗೆ ಸೇರ್ತೀಯಾ ಅನ್ನುವಂಥ ಪ್ರಶ್ನೆಗಳನ್ನು ಕೇಳುತ್ತಾ ಆತನ ಮೇಲೆ ಅತಿ ಹೆಚ್ಚಾಗಿ ಹಲ್ಲೆ ನಡೆಸಿದ್ದಾರೆ. ಅದು ಯಾವುದೋ ಒಂದು ಕಾರಣದಿಂದಾಗಿ ಆ ಹುಡುಗ ಅಥವಾ ಅವನ ಫ್ಯಾಮಿಲಿ ಅದರ ಬಗ್ಗೆ ಮುಂದುವರೆದಿಲ್ಲ, ಕೇಸ್ ದಾಖಲಿಸಿಲ್ಲ. ಆದರೆ ಈ ವಿದ್ಯಾರ್ಥಿಗಳೇನಿದ್ದಾರೆ, ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳು, ಇವರ ಹೇಳಿಕೆಯಲ್ಲ ಅದನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅಲ್ಲಿ ಟೋಟಲಿ ಆಗಿ ಎಷ್ಟು ಜನ ಇದ್ರು ವಿದ್ಯಾರ್ಥಿಗಳು? ಅಲ್ಲಿ 5 ಮಂದಿ ವಿದ್ಯಾರ್ಥಿಗಳಿದ್ರು. ಎಲ್ಲರೂ ಕೂಡ ಸ್ಥಳೀಯರ ಅಥವಾ ಬೇರೆ ಬೇರೆ ಊರಿನಿಂದ ಬಂದವರ? ಬೇರೆ ಬೇರೆ ಊರು ಅಂತ ಹೇಳಿದ್ರೆ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕಿನಲ್ಲಿರುವಂತಹ ವಿದ್ಯಾರ್ಥಿಗಳಾಗಿದ್ರು. ಮಂಗಳೂರಿನಿಂದ ಸುಮಾರು 20 ಕಿಲೋಮೀಟರ್ 30 ಕಿಲೋಮೀಟರ್ ಆಸುಪಾಸಿನಲ್ಲಿ ಅಲ್ಲಿಂದ ಬಂದು ಮಂಗಳೂರಿನಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳು. ಇವರನ್ನ ಟಾರ್ಗೆಟ್ ಮಾಡಿಕೊಂಡು ಈ ಗ್ರೂಪ್, ಇವರು ಯಾವಾಗ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ರು ಅಲ್ಲಿ ಬಂದ್ರು, ನೀರು ಕೇಳಿದ್ರು, ಇವರು ನೀರಿಲ್ಲ ಅಂತ ಹೇಳಿದ್ರು. ಆ ನಂತರ ಇವರು ಬರುವಂತ ಸಂದರ್ಭದಲ್ಲಿ ಇವರನ್ನ ಕಾದು ಕುಳಿತು ಇವರ ಮೇಲೆ ಹಲ್ಲೆ ನಡೆಸಲಾಗಿದೆ. ಸೊ ಅಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ರ? ಬರ್ಡೇ ಸೆಲೆಬ್ರೇಷನ್ ಅವರು ಮಾಡಿದ್ರು. ಅಲ್ಲಿ ಒಂದು ವಿದ್ಯಾರ್ಥಿನಿ ಬರ್ಡೇ ಇತ್ತು, ಅದನ್ನ ಕೇಕ್ ಕಟ್ ಮಾಡಿ ಅವರು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ರು. ಆ ಸೆಲೆಬ್ರೇಷನ್ ಇಲ್ಲಿ ನೋಡ್ಬೇಕು ನಾವು, ಕ್ರೈಸ್ತ ಸಮುದಾಯದ ಹುಡುಗಿಯರು, ಹಿಂದೂ ಸಮುದಾಯದ ಒಬ್ಬ ಹುಡುಗ, ಮುಸ್ಲಿಂ ಸಮುದಾಯದ 2 ಹುಡುಗರು, ಎಷ್ಟು ಸೌಹಾರ್ದತೆಯ ಒಂದು ಇದನ್ನು ನಮಗೆ ಇಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಇದನ್ನು ಇವರಿಗೆ ಸಹಿಸಲಿಕ್ಕೆ ಆಗ್ತಾ ಇಲ್ವಾ? ಹಲ್ಲೆಗೊಳಗಾದಂತಹ ಸಮೀರ್ ಅನ್ನುವಂತಹ ಒಬ್ಬ ಹುಡುಗ ಲೈನ್ ಅಲ್ಲಿ ಇದ್ದಾರೆ. ಹಲೋ ಹಲೋ ಹಲೋ, ಹೇಳಿ. ನಮಸ್ತೆ ಸಮೀರ್ ಅವರೇ. ಹೇಳಿ. ತಣ್ಣೀರುಬಾವಿ ಬೀಚ್ ನಲ್ಲಿ ಎಕ್ಸಾಕ್ಟ್ ಆದಂತಹ ಘಟನೆ ಏನ್ ನಡೀತು, ಹಾಗೆ ನಿಮ್ಮ ಮೇಲೆ ಹಲ್ಲೆ ಮಾಡಲಾಗಿದೆ ಅನ್ನುವಂತಹದ್ದನ್ನ ನೀವು ಹೇಳ್ತಾ ಇದ್ದೀರಿ. ಯಾವ ಕಾರಣಕ್ಕೆ ಹಲ್ಲೆ ಮಾಡಲಾಯಿತು, ನಿಜಕ್ಕೂ ಅಲ್ಲಿ ಎಕ್ಸಾಕ್ಟ್ ಆದಂತಹ ಸಿಚುವೇಶನ್ಸ್ ಹೇಗಿತ್ತು? ಅಂದ್ರೆ 3:30 ಆಗ ನಾವು ಬರ್ಡೇ ಪಾರ್ಟಿಗೆ ಹೋಗಿದ್ವಿ. ಬರ್ಡೇ ಪಾರ್ಟಿ ಎಲ್ಲ ಮುಗಿಸಿ 5 o'clock ರಿಟರ್ನ್ ಬರುವಾಗ 5 ಜನ ರೌಂಡ್ ಅಪ್ ಹಾಕಿದ್ರು. ರೌಂಡ್ ಅಪ್ ಹಾಕಿ ಹೆಸರು ಅಂತ ಹೇಳಿದ್ರು. ಹೆಸರು ಬಂದು ಫ್ರೆಂಡ್ ಹೆಸರು ಹೇಳಿದ, ಹಿಂದೂ ಹುಡುಗ. ಮತ್ತೆ ನನ್ನ ಹೆಸರು ಸಮೀರ್ ಅಂತ, ಫ್ರೆಂಡ್ ಸಾಬಿತ್ ಅಂತ ಹೇಳಿದ್ರು. ಅಷ್ಟೇ ಹೇಳುವಾಗನೇ ನಾವು ಮುಸ್ಲಿಂ ಎಂಬ ಕಾರಣಕ್ಕೆ ಅವನ ಮೇಲೆ ಹಲ್ಲೆ ಮಾಡಿದ್ರು, ಹಿಂದೂ ಹುಡುಗನ ಮೇಲೆ. ಓಕೆ, ಹೇಳಿ ಸಮೀರ್ ಅವರೇ. ಎಸ್ ಹೇಳಿ. ಹಲ್ಲೆ ಮಾಡಿದ್ರು. ಅದಕ್ಕೆ ನಾವು ಕೇಕ್ ಅಂತ ಕೇಳಿದಕ್ಕೆ ನಮ್ಮ ಮೇಲೆ ಎಲ್ಲ ಮಾಡಿ ಸ್ಟಾರ್ಟ್ ಮಾಡಿದ್ರು.
ಜೀಪಿಂದ ಕಾಲಿಗೆ ಹೊಡೆದ್ರು, ಮತ್ತೆ ದೊಣ್ಣೆ ಇತ್ತು ಕೈಯಲ್ಲಿ, ಅದರಲ್ಲಿ ಬೆನ್ನಿಗೆ ಹೊಡೆದ್ರು, ಮತ್ತೆ ನನ್ನ ಫ್ರೆಂಡ್ಗೂ ಹಲ್ಲೆ ಮಾಡಿದ್ರು. ಮತ್ತೆ ಕೇಸಿನ ಮೊಬೈಲ್ ಕಿತ್ಕೊಂಡು 2,100 ರೂಪಾಯಿ ಹಣ ಕೊಡೋದು ಕಿತ್ಕೊಂಡ್ರು. ಹಣ ಕೊಡೋಕೆ ಕಿತ್ಕೊಂಡಿದ್ದಾರೆ. ಅದೊಂದು ಮುಸ್ಲಿಂ ಎಂಬ ಕಾರಣಕ್ಕಾಗಿ. ನಮ್ಮ ಮಧ್ಯೆ ಜಾತಿ ಭೇದ ಅಂತ ಇರಲಿಲ್ಲ. ಸೊ ಆ ಯುವತಿಯರ ಮೇಲೂ ಕೂಡ ಹಲ್ಲೆ ಮಾಡ್ಲಾಯ್ತಾ ಸಮೀರ್ ಅವ್ರೆ? ಹಲೋ, ನಿಮ್ ಜೊತೆ ಇದ್ದಂತ ಹುಡುಗಿಯರ ಮೇಲೂ ಕೂಡ ಹಲ್ಲೆ ಮಾಡ್ಲಾಯ್ತಾ? ಇಲ್ಲ ಇಲ್ಲ, ಅವರ ಮೇಲೆ ಮಾಡ್ಲಿಲ್ಲ. ಸೊ ಕೇವಲ ಏನು ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಹುಡುಗರ ಮೇಲೆ ಹಲ್ಲೆ ಮಾಡ್ಲಾಯ್ತು? ಹೌದೌದು, ಹುಡುಗರ ಮೇಲೆ ಹಲ್ಲೆ ಮಾಡಿದ್ದು. ಸೊ ನಿನ್ನೆ ಒಂದು ಟ್ವಿಸ್ಟ್ ಸಿಕ್ಕಿದೆ, ಕಮಿಷನರ್ ಹತ್ರ ಹೋಗಿ ಸ್ಥಳೀಯರು ಕಂಪ್ಲೇಂಟ್ ಕೊಡ್ತಾರೆ ಮಹಿಳೆಯರು, ಅಲ್ಲಿ ನೀವು ಏನು ಅಸಭ್ಯವಾಗಿ ವರ್ತಿಸ್ತಾ ಇದ್ರು ಅನ್ನುವಂಥದ್ದು. ಅದಕ್ಕೆ ಸಾಕ್ಷಿ ಏನಾದ್ರೂ ಇದ್ರೆ ತೋರಿಸ್ಲಿ, ನಾವು ನಂಬ್ತೇವೆ. ಸಾಕ್ಷಿ ಇಲ್ಲದೆ ಅಂತ ಹೇಳಿದ್ರು ನಂಬುದಾಗೆ ಬೇಕಲ್ಲ. ನಿಮ್ಮ ಫ್ರೆಂಡ್ಸ್ ನಿಮ್ ಜೊತೆ ಇದ್ದವರು ನಿಮ್ಮ ಫ್ರೆಂಡ್ ಸರ್ಕಲ್ಸ್ ಇದ್ರು? ಸರ್ಕಲ್ಸ್ ಇದ್ರು. ಸೊ ನೀವು ಯಾವುದೇ ರೀತಿಯಾದಂತಹ ಅಸಭ್ಯ ವರ್ತನೆಗಳು ಮಾಡಿಲ್ಲ? ನೀವು ಮಾಡಿಲ್ಲ, ಅದೇ ಕನ್ಫರ್ಮ್. ಅದು ನಾವು ಎಲ್ಲಿ ಬೇಕಾದ್ರೆ ಯಾವಾಗ ಬೇಕು ಬಂದು ಹೇಳ್ತೇನೆ ಅಂತ. ಅದೇವೋ ಸಾಕ್ಷಿ ತೋರಿಸ್ಲಿ. ಇಲ್ಲಿ ಬಿದ್ರು ಕೂಡ ಫೋಟೋ ತೆಗೆದು ಕಳಿಸ್ತಾರೆ ಕೂಡ. ಎಸ್, ನೀವು FIR ಮಾಡಿದೀರಾ? ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದೀರಾ ಹೊಡೆದವ್ರ ಮೇಲೆ? ಅರೆಸ್ಟ್ ಕೂಡ ಆಗಿದೆ. ಎಸ್, ಹೇಳಿ ಸಮೀರ್ ಅವರೇ. ಕಂಪ್ಲೇಂಟ್ ಕೂಡ ಮಾಡಿದ್ದೇವೆ, ಅರೆಸ್ಟ್ ಕೂಡ ಆಗಿದ್ದಾರೆ. ಈಗ ಸ್ಟೇಷನ್ ಅಲ್ಲಿ ಇದ್ದಾರೆ. ಎಷ್ಟು ಜನ ಇದ್ರು ಸಮೀರ್ ಅವರೇ ಹಲ್ಲೆ ಮಾಡುವಾಗ? 5 ಜನ ಇದ್ರು. 5 ಜನ ಕೂಡ ಅರೆಸ್ಟ್ ಆಗಿದ್ದಾರಾ? 5 ಜನ ಇದ್ರು. ಎಸ್, 5 ಜನ ಕೂಡ ಅರೆಸ್ಟ್ ಆಗಿದ್ದಾರಾ? ಇಲ್ಲ, 3 ಅರೆಸ್ಟ್ ಆಗಿದೆ, ಇನ್ನಿಬ್ಬರು ಅಂತ ಗೊತ್ತಿಲ್ಲ. ಎಸ್, ಮತ್ತೊಂದು ಕೇಳಿ ಬರ್ತಾ ಇದೆ, ನೀವು ಯಾವುದೋ ಒಂದು ಗ್ರೂಪ್ ಅಥವಾ ಬೇರೆ ಸಂಘಟನೆಗಳು, ಫಾರ್ ಎಕ್ಸಾಂಪಲ್ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದವರು ತುಂಬಾ ಫೋರ್ಸ್ಫುಲಿ ಮಾಡಿ ನಿಮ್ಮನ್ನ ಕಂಪ್ಲೇಂಟ್ ಕೊಡೋ ರೀತಿ ಮಾಡಿದ್ರಂತೆ, ಹೌದಾ? ಇಲ್ಲ ಇಲ್ಲ ಇಲ್ಲ, ನಾ ಕಂಪ್ಲೇಂಟ್ ಕೊಟ್ಟ ನಂತರ ಅವರು ಬಂದದ್ದು. ನಿಮ್ಗೆ ಯಾವುದೇ ರೀತಿಯಾದಂತ ಫೋರ್ಸ್ ಮಾಡಿಲ್ಲ ಕಂಪ್ಲೇಂಟ್ ಕೊಡೋ ರೀತಿ? ಇಲ್ಲ ಇಲ್ಲ, ನಮ್ಮ ಮನೆಯವರು ಕರ್ಕೊಂಡು ಹೋದದ್ದು. ಎಸ್ ಎಸ್ ಎಸ್, ಧನ್ಯವಾದಗಳು ಸಮೀರ್ ಅವರೇ ನೇರ ಸಂಪರ್ಕದಲ್ಲಿ ಮಾತನಾಡಿದ. ಸಮೀರ್ ಅವರು ನೇರ ಸಂಪರ್ಕದಲ್ಲಿ ಮಾತನಾಡ್ತಾ ಇದ್ರು. ಅವ್ರು ಹೇಳ್ತಾರೆ, ಅಂದರೆ ಇನ್ನೊಂದು ಆರೋಪ ಇದೆ, ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದವರು ಹೋಗಿ ಒತ್ತಡ ಮಾಡಿದ್ರು ಆ ವಿದ್ಯಾರ್ಥಿಗಳಿಗೆ, ನೀವು ಕಂಪ್ಲೇಂಟ್ ಕೊಡಬೇಕು, ಯಾವುದೇ ರೀತಿಯಾದಂತಹ ಹಲ್ಲೆ ನಡೆಯಲಿಲ್ಲ, ಬುದ್ಧಿ ಮಾತುಗಳನ್ನು ಹೇಳಿದ್ರು ಅನ್ನುವಂಥ ಮತ್ತೊಂದು ಆರೋಪ ಇದೆ. ಹಾಗೆ ಅವರು ಅಸಭ್ಯವಾಗಿ ವರ್ತಿಸ್ತಾ ಇದ್ರು, ಇದಕ್ಕಾಗಿ ಅವರು ಬುದ್ಧಿ ಮಾತುಗಳನ್ನು ಹೇಳಿದ್ರು, ಹಲ್ಲೆ ನಡೀಲಿಲ್ಲ, ಸುಮ್ಮನೆ ಬೇಕು ಅಂತ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಏನು ಹೇಳ್ತೀರಾ ಈ ಬಗ್ಗೆ? ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಎಲ್ಲೂ ಕೂಡ ಒತ್ತಡವನ್ನು ಹಾಕಲಿಲ್ಲ. ಆದರೆ ಆ ವಿದ್ಯಾರ್ಥಿಗಳಿಗೆ ಅನ್ಯಾಯವಾದಂತಹ ಸಂದರ್ಭದಲ್ಲಿ ಅವರ ಪೇರೆಂಟ್ಸ್ ಏನು ಪೋಷಕರೇ ನಮ್ಮನ್ನ ಸಂಪರ್ಕ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರಿಗೆ ಬೇಕಾದಂತಹ ಎಲ್ಲ ಇದು ವಿಷಯವನ್ನು ನಾವು ಹೇಳಿದ್ವಿ. ಅದೇ ರೀತಿ ನಾವು ಅವರು ಪೇರೆಂಟ್ಸ್ ಹಾಸ್ಪಿಟಲ್ಗೆ ಬಂದಂತಹ ಸಂದರ್ಭದಲ್ಲಿ ನಾವು ಕೂಡ ಅಲ್ಲಿಗೆ ಬಂದಿದ್ವಿ. ಅಲ್ಲಿ ಆ ನಂತರ ಅಲ್ಲಿ ಫೋರ್ಸ್ ಮಾಡುವಂಥದ್ದು ಏನಿಲ್ಲ. ಇವನ್ ಅಲ್ಲಿಗೆ DCP ಬಂದಿದ್ದಾರೆ, ಸರ್ಕಲ್ ಬಂದಿದ್ದಾರೆ, ಇನ್ಸ್ಪೆಕ್ಟರ್ ಬಂದಿದ್ದಾರೆ, ತುಂಬ ಪೊಲೀಸ್ ಆಫೀಸರ್ಗಳು ಬಂದಿದ್ದಾರೆ. ಎಲ್ಲರೂ ಕೂಡ ಅವರು ಬಹಳಷ್ಟು ಏನು ತುಂಬ ಈಸಿಯಾಗಿ ಅವರಿಂದ ಕಂಪ್ಲೇಂಟ್ ತೆಗೆದುಕೊಂಡಿದ್ರು. ನಾವೇನು ಫೋರ್ಸ್ ಹಾಕುವಂಥದ್ದೇನು ಅಲ್ಲಿ ಬರಲಿಲ್ಲ. ಆದರೆ ಆ ನಂತರ ನಾವು ಹೇಳಿದ್ದೀವಿ, ನಿರಂತರವಾಗಿ ಮಂಗಳೂರಲ್ಲಿ ನಡೀತಾ ಇದೆ ಇಂತಹದ್ದು. ಎಲ್ಲಿ ತಲಪ್ಪಾಡಿ ಇಶ್ಯೂ ನಡೆದಿತ್ತು ಕೆಲವೊಂದು ತಿಂಗಳ ಹಿಂದೆ, ಅಲ್ಲಿ ಕೇರಳದಿಂದ ಬರುವಂಥ 4 ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆದಿತ್ತು. ಸುಮಾರು 21ರಷ್ಟು ಮಂದಿ ಮಾಬ್ ಲಿಂಚಿಂಗ್ ಮಾಡುವ ರೀತಿಯಲ್ಲಿ ಅವರ ಮೇಲೆ ಹಲ್ಲೆ ನಡೆಸಿ ಅವರು ಪರಾರಿಯಾಗಿದ್ರು. ಆ ನಂತರ ಅವರು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾವನ್ನು ಸಂಬಂಧಿಸಿದ ಸಂದರ್ಭದಲ್ಲಿ ಆ ನಂತರ ನಾವು ಅವರಿಗೂ ಕೂಡ ಕಾನೂನು ಮೂಲಕ ಹೋಗುವಂಥ ಕೆಲವೊಂದು ಏನು ವಿಷಯಗಳನ್ನು ಅವರು ಹೇಳಿದ್ರು. ಆನಂತರ 4 ಮಂದಿಯನ್ನು ಮಾತ್ರ ಬಂಧಿಸಲಾಗಿದೆ. ಅದೇ ನಡೆದು ಮರು ದಿವಸನೇ ಬೋಂದೇಲಲ್ಲಿ ಈ ರೀತಿಯಾದಂತಹ ಇದು ಹಲ್ಲೆ ನಡೆಯಿತು ವಿದ್ಯಾರ್ಥಿಗಳ ಮೇಲೆ. ಇದು ನಿರಂತರವಾಗಿ ಮಂಗಳೂರಲ್ಲಿ ಇಂತಹದ್ದೊಂದು ನಡೀತಾ ಇದೆ. ಇದು ಎಲ್ಲಿಂದ ಆರಂಭವಾಯಿತು? ಮಂಗಳೂರಲ್ಲಿ ನಾವು ಕೆಲವೊಂದು ವರ್ಷಗಳ ಈಚೆ 10 ವರ್ಷಗಳ ಹಿಂದೆ ನೋಡಿದ್ವಿ, ಪಬ್ಬು ದಾಳಿ ನಡೆಯಿತು. ಇಡೀ ವಿಶ್ವದ ಮುಂದೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಮಂಗಳೂರವರು ತಲೆ ತಗ್ಗಿಸುವಂತ ಒಂದು ಸಂದರ್ಭ ಬಂತು. ಆ ನಂತರ ಹೋಮ್ ಸ್ಟೇ ದಾಳಿ ನಡೆಯಿತು 4 ವರ್ಷಗಳ ಮುಂಚೆ. ಆಗ್ಲೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ತಲೆ ತಗ್ಗಿಸಿದೆವು. ನಿರಂತರವಾಗಿ ಇದೆಲ್ಲ ನಡೀತಿರುವಾಗಲೂ ಕೂಡ ಇಲ್ಲಿ ಕಾನೂನು ವ್ಯವಸ್ಥೆಯಲ್ಲಿ ಅವರು ಈಸಿಯಾಗಿ ಹೊರಬರ್ತಾ ಇದ್ದಾರೆ. ಇನ್ನು ನೋಡಿ ಎಷ್ಟು ಬೇಗ ಖುಲಾಸೆ ಆಯಿತು. ಯಾವುದೇ ಇದಿಲ್ಲದೆ ಅವರು ಹೊರಗಡೆ ಬಂದರು, ಪಬ್ ದಾಳಿ ಮಾಡಿದಂಥವರು, ಅವರ ಕೇಸೆ ಖುಲಾಸೆ ಆಯಿತು. ಇದೊಂದು ಈ ಕಾರಣದಿಂದಾಗಿ ಇವರಿಗೆ ಏನು ಆಗುದಿಲ್ಲ, ನಾವು ಏನು ಬೇಕಾದ್ರೆ ಇಲ್ಲಿ ಮಾಡಬಹುದು, ನಮ್ಮನ್ನು ತಡೆಯುವವರು ಕಡಿವಾಣ ಹಾಕುವವರು ಯಾರೂ ಇಲ್ಲ ಅನ್ನುವಂಥ ಒಂದು ಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಾಗ ಇವರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಇವತ್ತು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದಂತಹ ಆರ್ಗನೈಸೇಷನ್ ಇರುವ ಕಾರಣದಿಂದಾಗಿ ಈ ವಿದ್ಯಾರ್ಥಿಗಳು ನಮ್ಮನ್ನು ಸಂಪರ್ಕಿಸಿದಂಥ ಸಂದರ್ಭದಲ್ಲಿ ನಾವು ಕಾನೂನು ಹೋರಾಟಕ್ಕೆ ಇಳಿದ್ವಿ, ಅವರಲ್ಲಿ ಇರಲಿಕ್ಕೆ ಹೇಳಿದ್ವಿ. ಇಂಥ ಹಲವಾರು ವಿಷಯಗಳು ಇವತ್ತು ಮುಚ್ಚಿ ಹೋಗ್ತಾ ಇದೆ ಮಂಗಳೂರಲ್ಲಿ, ಹೇಳಲಿಕ್ಕೆ ಹೆದರ್ತಾ ಇದ್ದಾರೆ. ಇವತ್ತು ಈ ಇಬ್ರು ಸಮೀರ್ ಮತ್ತು ಸಾಬಿತ್ ಅನ್ನುವಂಥ ವಿದ್ಯಾರ್ಥಿಗಳ ಪೇರೆಂಟ್ಸ್ಗಳು ಸಪೋರ್ಟ್ ಮಾಡಿದ್ರು, ಅವರು ಬಂದು ಅಡ್ಮಿಟ್ ಮಾಡಿದ್ರು, ಕಂಪ್ಲೇಂಟ್ ಕೊಟ್ಟರು. ಉಳಿದ 3 ವಿದ್ಯಾರ್ಥಿಗಳು ಇವತ್ತಿಗೂ ಕೂಡ ಬರಲಿಲ್ಲ. ಹಿಂದೂ ವಿದ್ಯಾರ್ಥಿ ತುಂಬಾ ಏಟು ತಿಂದಿದ್ದಾನೆ.
ನೀನು ಮುಸ್ಲಿಂ ಹುಡುಗರೊಟ್ಟಿಗೆ ಸೇರಬಾರ್ದು ಅನ್ನೋ ಕಾರಣಕ್ಕೆ ಆತನ ಮೇಲೆ ಹಲ್ಲೆ ನಡೆಸಲಾಗಿದೆ. ಆ ವಿದ್ಯಾರ್ಥಿ ಇನ್ನೂ ಕೂಡ ಬಂದು ಅಡ್ಮಿಟ್ ಆಗಿ ಕೇಸ್ ಕೊಡ್ಲಿಕ್ಕೆ ಧೈರ್ಯ ತೋರಿಸಲಿಲ್ಲ, ಮನೆಯವರಲ್ಲಿ ಹೇಳಿರ್ಲಿಲ್ಲ. ಇಂತಹ ವಿಷಯಗಳು ಮಂಗಳೂರಲ್ಲಿ ಕಳೆದವ್ರು ನಾವು ನೋಡಿದ್ವಿ. ಒಂದು ಯುವಕನನ್ನು ಕಟ್ಟಿಯಾಗಿ ಆತನ ಮೇಲೆ ಹಲ್ಲೆ ನಡೆಸಿದ್ರು ಮಂಗಳೂರಲ್ಲಿ. ಇದು ಯಾರನ್ನ ಬುದ್ಧಿವಂತರ ಜಿಲ್ಲೆ ಅಂತ ಹೇಳುವಂತ ಮಂಗಳೂರು ನಿರಂತರವಾಗಿ ನಡೀತಾ ಇದೆ. ಇತ್ತೀಚೆಗೆ ಪ್ರತಾಪ್ ಸಿಂಹರವರು ಮಂಗಳೂರು ಸುರಕ್ಷಾ ಇದು ಯಾತ್ರೆ ನಡೆಯುವಾಗ ಸುಳ್ಯದಲ್ಲಿ ಭಾಷಣ ಮಾಡ್ತಾರೆ. ಏನಂತ ಹೇಳಿದ್ರೆ, ಕೆಲವೊಂದು ಸಂಘಟನೆಗಳು ಇಲ್ಲಿವೆ, ಅಲ್ಪಸಂಖ್ಯಾತ ಸಮುದಾಯದ ಸಂಘಟನೆಗಳು ಇಲ್ಲಿವೆ, ಇವರಿಂದಾಗಿ ಘಟ್ಟದಿಂದ ಉತ್ತರ ಕನ್ನಡದಿಂದ ವಿದ್ಯಾರ್ಥಿಗಳು ಬಂದು ಮಂಗಳೂರಲ್ಲಿ ಕಲೀಲಿಕ್ಕೆ ಭಯ ಪಡ್ತಾ ಇದ್ದಾರೆ. ಇಂಥ ಹೇಳಿಕೆಗಳನ್ನ ಬಾಲಿಶವಾದಂಥ ಹೇಳಿಕೆಗಳನ್ನ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಕೂಡ ಈ ಸಮುದಾಯದ ವಿದ್ಯಾರ್ಥಿ ಇದು ಸಂಘಟನೆಗಳಿಂದವ ಅಥವಾ ಯಾವುದೇ ಸಮುದಾಯದ ಸಂಘಟನೆಗಳಿಂದ ಆಗ್ತಾ ಇಲ್ಲ. ಬದಲಾಗಿ ಒಂದು ಮಾತನ್ನು ಮುಂದುವರಿಸೋಣ. ಹಲೋ, ನಮಸ್ತೆ, ತಮ್ಮ ಹೆಸರು? ಪೀರ್ ಮೊಹಮ್ಮದ್ ಅವರೇ, ಹೇಳಿ. ನೈತಿಕ ಪೊಲೀಸ್ಗಿರಿ ಅನ್ನುವಂಥದ್ದು ಮಂಗಳೂರಿನಲ್ಲಿ ಪದೇ ಪದೇ ಆಗ್ತಾ ಇದೆ, ಏನ್ ಹೇಳ್ತಾ ಇದ್ದೀರಾ ಈ ಬಗ್ಗೆ? ಏನ್ ಮಾತಾಡ್ತೀರಾ? ಒಂದು ಮಾತು ಹೇಳ್ತೇನೆ ಮೇಡಮ್. ಈ ಬುದ್ಧಿ ಮತ್ತೆ ಸಾಮಾಜಿಕ ಕಾರ್ಯ ಬರೇ ಹಿಂದೂ ಕಾರ್ಯಕರ್ತರಲ್ಲಿ ಮಾತ್ರ ಇಡೀ ಪ್ರಪಂಚದಲ್ಲಿ ಬೇರೆ ಯಾರು ಇಂಥ ಕೆಲಸ ಮಾಡುತ್ತಿಲ್ಲ. ಯಾಕೆ? ಇವರಿಗೆ ಬುದ್ಧಿ ಇರುವುದ? ಒಂದು ವೇಳೆ ಇವರಿಗೆ ಸಾಮಾಜಿಕ ಸೇವೆ, ಸಾಮಾಜಿಕ ಕಳಕಳಿ ಇದ್ರೆ ಸುರತ್ಕಲ್ನಲ್ಲಿ ಒಬ್ಬವನ್ನು ಮರ್ಡರ್ ಮಾಡಿದ್ರು, ಅದರ ಬದಲಿಗಾಗಿ ಕೊಟ್ಟಾರದಲ್ಲಿ ಇನ್ನೊಂದು ಮಾಡಿದ್ರು. ಅಲ್ಲಿ ಎಲ್ಲಿ ಹೋಗಿತ್ತು ಇವರ ಸಮಾಜ ಸೇವೆ? ಎಲ್ಲಿ ಹೋಗಿತ್ತು ಇವರ ನೈತಿಕ ಪೊಲೀಸ್ಗಿರಿ? ಇದೆಲ್ಲ ಎಲ್ಲಿ ಹೋಗಿತ್ತು? ಎಲ್ಲ ಒಂದು ಕಡೆ ಭಾರತೀಯ ಸಂಸ್ಕೃತಿ ನಾಶ ಮಾಡ್ತಾ ಇದ್ದಾರೆ ಈಗಿನ ಯುವಕ ಯುವತಿಯರು ಅನ್ನುವಂಥದ್ದು ಇದೆ. ಅವ್ರ ವಿಶ್ವ ಹಿಂದೂ ಪರಿಷತ್ನವರು ಇವರಾಗ್ಲಿ ಅವ್ರ ಹತ್ರ ಯಾವ ಸನ್ನಿವೇಶವು ಯಾವುದು ಇಲ್ಲ. ಅವರಿಗೆ ಮುಸ್ಲಿಮರನ್ನು ತೆಗೆಸುವುದು ಒಂದೇ ಬಿಟ್ರೆ ಬೇರೆ ಯಾವ ಸಂಸ್ಕೃತಿಯೂ ಅವರಲ್ಲಿ ಇಲ್ಲ. ಇದು ಖಡಾಖಂಡಿತವಾಗಿ ಹೇಳಬಲ್ಲೆ ನಾನು. ಸೊ ನಿಮ್ಮ ಪ್ರಕಾರ ನೈತಿಕ ಪೊಲೀಸ್ಗಿರಿ ಅನ್ನುವಂಥದ್ದು ಸರಿನಾ ತಪ್ಪ? ವಿಶ್ವ ಹಿಂದೂ ಪರಿಷತ್ರವರ ಒಂದು ಪೊಲೀಸ್ಗಿರಿ ಅಂತ ಹೇಳ್ಬಾರ್ದು, ಅದನ್ನು ಪೊಲೀಸ್ಗಿರಿ ಅಂತ ಹೇಳ್ಬೇಡಿ. ವಿಶ್ವ ಹಿಂದೂ ಪರಿಷತ್ ಅವರ ಜಬರ್ದಸ್ತಿಗಿರಿ ಅಂತ ಮಾಡಿ. ಇನ್ನು ಇದಕ್ಕೆ ನೈತಿಕ ಪೊಲೀಸ್ಗಿರಿ ಅಂತ ಹೇಳ್ಬಾರ್ದು. ಪೊಲೀಸ್ಗಿರಿ ಅಂತ ಹೇಳಿದ್ರೆ ಅವರು ಪೊಲೀಸ್ ಸಂಸ್ಥೆಗೆ ಕರ್ಕೊಂಡು ಬಂದು ಅವ ಓಡುದಾದ್ರೆ ಹಿಡಿದು ಕೊಡ್ಬೇಕು. ಅದು ಪೊಲೀಸ್ ಅವರಿಗೆ ಸಹಕರಿಸುವಂತದ್ದಾಗ್ಬೇಕು. ಅದು ಪೊಲೀಸ್ಗಿರಿ ಅಂದ್ರೆ ಪೊಲೀಸ್ ಅವರು ಕಡಿಮೆ ಇರಬಹುದು ನಮ್ಮಲ್ಲಿ, ಅವರಿಗೆ ಸಹಕರಿಸಿ ಒಬ್ಬ ಪೊಲೀಸ್ ಬಂದ್ರೆ 10 ಮಂದಿ ಗ್ರಾಮದವರಿದ್ರೆ ಒಬ್ಬ ಕಳ್ಳನನ್ನು ಆರಾಮಾಗಿ ಹಿಡಿಯಬಹುದು. ಆಗ ಅದು ನಮ್ಮ ಪೊಲೀಸ್ಗಿರಿ. ಇಲ್ಲಿ ಅವರಿಗೆ ಸಹಕರಿಸಿ ಪೊಲೀಸರಿಗೆ ಸಹಕರಿಸುವಂತದ್ದು. ಇದು ಬರೇ ದಾದಾಗಿರಿ. ಏನಿದ್ರು ಎಂತದಿದ್ರು ಒಂದು ಹೇಳದೆ ಕೇಳದೆ ಪ್ರತಿಯೊಂದು ಜಬರ್ದಸ್ತಿ ಇದು ಅಷ್ಟೇ. ಯಾಕಂತ ಹೇಳಿದ್ರೆ ನಿಜವಾಗಿ ನೋಡಿ, ಇಲೆಕ್ಷನ್ ಇದೆಲ್ಲ ಬರುವಾಗ ಇವರಿಗೆ ಆಂಟಿ ಇರುವವರಿಗೆ ಅಲ್ಲ ಸಪೋರ್ಟ್ ಇರುವವರಿಗೆ ಯಾರಿಗೂ ಅವರು ಮತ ನೀಡಬಾರ್ದು ಅಂತ ಹೇಳಿ ಅವರದೊಂದು ಪಿಕ್ಕಿಲಾಟ. ವಿಶ್ವ ಹಿಂದೂ ಪರಿಷತ್ ಹಾಳು ಮಾಡ್ತಾರೆ ಅಂತ ಹೇಳಿ ಬಿಜೆಪಿ ಓಡ್ತದೆ, ಈಚೆಯಿಂದ ಕಾಂಗ್ರೆಸ್ ಅವರು ಮಾಡ್ತಾರೆ ಅಂತ ಹೇಳಿ ಅವರನ್ನು ಓಡ್ತದೆ. ಇದು ಅವರ ಒಂದು ಸ್ಪೆಷಲ್ ಆಟ. ಈಗ ಜಾಸ್ತಿ ಆಗಿದೆ ಇದು. ಇದರಲ್ಲಿ ಯಾರಿಗೂ ಒಳ್ಳೇದಾಗುದಿಲ್ಲ. ಅವರ ಪ್ರೋಗ್ರಾಮ್ ಮಾಡಿದವರಿಗೂ ಏನು ಪ್ರಯೋಜನ ಇಲ್ಲ, ಇವರಿಗೆ ಜಾಸ್ತಿ ಮಾಡಿದವರಿಗೂ ಪ್ರಯೋಜನ ಇಲ್ಲ. ಅವ್ರು ಮೊದಲು ಕೇಳ್ಬೇಕು, ಇದು ಪರ್ಮಿಷನ್ ಆಗಿದ, ಇದಕ್ಕೆ ಏನಾಗಿದೆ ಅಂತ ಆರ್ಗನೈಸ್ ಮಾಡಿದವರಲ್ಲಿ ಒಟ್ಟಿನಲ್ಲಿ ಆದ್ರೆ ಅಲ್ಲಿ ಅವ್ರ ಹತ್ರ ಕೇಳ್ಬೇಕು. ಇಲ್ಲದ್ರೆ ಅವ್ರಿಗೆ ಹೇಳ್ಬೇಕು, ಇಂತಹ ಪಾರ್ಟಿಗಳಿಗೆ ನೀವು ಆರ್ಗನೈಸ್ ಕೊಡಬೇಡಿ, ನಾಳೆ ನಮ್ಮಿಂದ ಪ್ರಾಬ್ಲಮ್ ಆಯ್ತು ಅಂತ ಹೇಳ್ಬೇಡಿ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಡ್ಬೇಕು. ಇದು ಏನಿಲ್ಲ ಮಾಡ್ಲಿಕ್ಕೆ ಅವರೇ ಸಹಕಾರ ಕೊಡ್ತಾರೆ. ಆಗುವಾಗ ಹೋಗಿ 2 ಗುದ್ದುದು, ಇದು ಎಂತ? ಇದಕ್ಕೆ ಅರ್ಥ ಇಲ್ವಾ? ಇದನ್ನು ಯಾವಾಗ್ಲೂ ಪೊಲೀಸ್ಗಿರಿ ಅಂತ ಹೇಳ್ಬೇಡಿ ನೀವು. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇನ್ಸಲ್ಟ್ ಆದಂತ ಆದಿತ್ತು. ಎಸ್ ಎಸ್ ಧನ್ಯವಾದಗಳು ಪೀರ್ ಮೊಹಮ್ಮದ್ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಪೀರ್ ಮೊಹಮ್ಮದ್ ಅವರು ಹೇಳ್ತಾರೆ ಇದು ನೈತಿಕ ಪೊಲೀಸ್ಗಿರಿ ಅಲ್ಲ, ಒಂದ್ ರೀತಿಯಾದಂತಹ ಗೂಂಡಾಗಿರಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಇದು ಸಾಮಾನ್ಯ ಎಲ್ಲಾ ಜನರು ಇದು ಹೇಳುವಂತಹದ್ದು. ಇದಕ್ಕೆ ನೈತಿಕ ಪೊಲೀಸ್ಗಿರಿ ಅನ್ನುವಂತ ಹೆಸರು ಕೊಡಬೇಡಿ. ಇದು ಅನೈತಿಕತೆಯಾಗಿದೆ, ಇದು ಬೇಜವಾಬ್ದಾರಿತನವಾಗಿದೆ, ಇದು ರಾಕ್ಷಸಿಯ ವರ್ತನೆ ಆಗಿದೆ. ಇದು ಇವತ್ತು ನಾವು ಈ ಹಿಂದೆ ಹೇಳ್ತಾ ಇದ್ದೀವಿ, ಇದಕ್ಕೆ ಬೇರೆ ಬೇರೆ ತಾಲಿಬಾನೀಕರಣ ಅದೆಲ್ಲ ಬಳಸಲಾಗ್ತಾ ಇತ್ತು. ಇವತ್ತು ಇವರು ಮಾಡಿದಾಗ ಇದನ್ನು ಬಳಸಲಾಗ್ತಾ ಇಲ್ಲ. ಯಾಕೆಂದ್ರೆ ನಂಗೆ ಗೊತ್ತಾಗ್ತಾ ಇಲ್ಲ. ಇದು ಬಹುಶಃವಾಗಿ ಈ ದೇಶದ ಸಂಸ್ಕೃತಿಯನ್ನ ಕಾಯೋರು ಇವರು ಹೇಗೆ ಆಗ್ತಾರೆ? ಏನು ಬಾರಿದ್ದು ಇದು ಡ್ರಿಂಕ್ಸ್ ಕುಪ್ಪಿಗಳನ್ನೆಲ್ಲ ಕೈಯಲ್ಲಿ ಹಿಡಿದುಕೊಂಡು ಬಂದು ದೊಡ್ಡ ದೊಡ್ಡ ದೊಣ್ಣೆಗಳನ್ನ ಬಂದ್ಕೊಂಡು ಏನು ಗೊತ್ತಿಲ್ಲದ ನೀಪಿರಿ ಮಕ್ಕಳೊಂದಿಗೆ 4-5 ಮಕ್ಕಳೊಂದಿಗೆ ಏನು ರಾಕ್ಷಸ ವರ್ತನೆಯನ್ನು ತೋರಿಸುವ ಅದೇಗೆ ಸಂಸ್ಕೃತಿಯ ರಕ್ಷಣೆ ಆಗ್ತದೆ? ಅದೆಲ್ಲ ಬಿಡಿ, ಸಂಸ್ಕೃತಿಯ ರಕ್ಷಣೆಯನ್ನ ಮಾಡ್ಲಿಕ್ಕೆ ಇವರಿಗೆ ಯಾರು ಬಿಟ್ಟು ಕೊಟ್ಟಿದ್ದು? ಇವರು ಯಾರು ಸಂಸ್ಕೃತಿಯನ್ನ ಮಾತನಾಡ್ಲಿಕ್ಕೆ? ಈ ದೇಶದ ಸಂಸ್ಕೃತಿಯ ಯಾವುದರ ಬಗ್ಗೆ ಇವರಿಗೆ ಜ್ಞಾನ ಇದೆ?
ಸಂಘ ಪರಿವಾರ ಪ್ರೇರಿತವಾದಂತಹ ಸಂಘಟನೆಗಳು ಇವತ್ತು ರಾಷ್ಟ್ರಾದ್ಯಂತ ಇಂತಹ ಕ್ರೂರ ಕೃತ್ಯಗಳನ್ನು ಮಾಡ್ತಾ ಇರುವುದು ಮಾಧ್ಯಮದ ಮೂಲಕ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ದಿನನಿತ್ಯ ನೋಡ್ತಾ ಇದ್ದೇವೆ. ಇಲ್ಲಿ ಎಷ್ಟೋ ಹಿಂದೂ ಹೆಣ್ಮಕ್ಕಳು ಕಷ್ಟದಲ್ಲಿದ್ದಾರೆ, ಕಷ್ಟದ ಜೀವನವನ್ನು ನಡೆಸ್ತಾ ಇದ್ದಾರೆ, ವಿಧವೆಗಳಿದ್ದಾರೆ. ನೀವು ನೋಡಿ, ಟೆಂಟ್ ಹಾಕಿ ರೋಡ್ ಸೈಡ್ ಇದು ಕೆಲಸ ನಡೆಯುವಾಗ ಮಕ್ಕಳನ್ನ ಬದಿಯಲ್ಲಿ ಕೂರಿಸಿ ಅಗಿಯೋರಿದ್ದಾರೆ. ಅವರ ಬಗ್ಗೆ ಇವರಿಗೆ ಕನಿಕರ ಇಲ್ಲ. ಇವರಿಗೆ ಯಾವುದಾದ್ರೂ ಕಾಲೇಜಿನ ವಿದ್ಯಾರ್ಥಿಗಳು ಎಕ್ಸಾಮ್ ಟೈಮಲ್ಲಿ ಗ್ರೂಪ್ ಸ್ಟಡಿ ಮಾಡುವಾಗ, ಬರ್ಡೇ ಸೆಲೆಬ್ರೇಷನ್ ಮಾಡುವಾಗ, ಅಥವಾ ಎಲ್ಲರೂ ಒಗ್ಗೂಡಿ ಎಲ್ಲಿಗಾದ್ರೂ ಟ್ರಿಪ್ ಹೋಗುವಾಗ, ಸ್ಟಡಿ ಟೂರ್ ಹೋಗುವಾಗ ಇವರಿಗೆ ತೊಂದರೆ ಆಗುವಂತಹದ್ದು. ಇವರು ಇಂಥದ್ದು ಪ್ರತಿಯೊಂದು ಕಡೆಗಳಲ್ಲಿ, ಇಂಥ ಮಾಲ್ಗಳಲ್ಲಿ, ಕೆಲವೊಂದು ಪಾರ್ಕ್ಗಳಲ್ಲಿ, ಬೀಚ್ಗಳಲ್ಲಿ ಇವರು ರೆಡಿ ಮಾಡಿ ಇರ್ತಿದ್ದಾರೆ ಇಂಥ ಕೆಲವೊಂದು ಗೂಂಡಗಳನ್ನು. ಸೊ ಸಂಘಟನೆಗಳು ಕೇವಲ ಮಕ್ಕಳ ಮೇಲೆ ಅಥವಾ ಕಾಲೇಜ್ ಹೋಗುವ ಮಕ್ಕಳ ಮೇಲೆನೆ ದಾಳಿ ಅಥವಾ ಏನಾದ್ರೂ ಒಂದು ಆಕ್ಷನ್ಸ್ ತಗೊಳ್ಳುವಂಥದ್ದು ಮಾಡ್ತಾ ಇದ್ದೀರಿ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಕಳೆದ ತಲಪಾಡಿಯಲ್ಲಿ ಇನ್ಸಿಡೆಂಟ್ ಅಲ್ಲಿ ದಾಳಿ ನಡೆದಂತ ಒಬ್ಬ ವಿದ್ಯಾರ್ಥಿ, ಅವನಿಗೆ 5 ಎಕ್ಸಾಮ್ ಮಿಸ್ ಆಗಿದೆ. ಅವನು ಇಲ್ಲಿ ಲಿವರ್ ಬ್ಲಾಕ್ ಆಗಿ ಅವನು ಹಾಸ್ಪಿಟಲ್ ಅಲ್ಲಿ ಇರಬೇಕಾದಂತ ಒಂದು ಸನ್ನಿವೇಶ ಬಂತು. ಎಕ್ಸಾಮ್ ಬರುವಂತ ಸಂದರ್ಭದಲ್ಲಿ ನಿರಂತರವಾಗಿ ವಿದ್ಯಾರ್ಥಿಗಳನ್ನ ಈ ರೀತಿಯಾಗಿ ಮಾಡ್ತಾ ಇದೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಎಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ, ಇದರ ಬಗ್ಗೆ ಅವರು ಮಾತನಾಡಲಿ. ವೆಸ್ಟರ್ನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಸಿಗ್ಲಿಲ್ಲ, ಹಿಂದೂ ವಿದ್ಯಾರ್ಥಿಗಳಿದ್ದಾರೆ, ವಿದ್ಯಾರ್ಥಿನಿಗಳಿದ್ದಾರೆ, ಇವರ ಬಗ್ಗೆ ಒಂದೇ ಒಂದು ಕಾಳಜಿ ಇವರಿಗಿಲ್ಲ. ಎಷ್ಟು ವಿದ್ಯಾರ್ಥಿಗಳು ಎಷ್ಟು ವರ್ಷದಿಂದ ಕೇರಳದಿಂದ ಬರುವಂತಹ ದೂರದಿಂದ ಬಂದು ಇಲ್ಲಿ ಕಾಲೇಜು ಇನ್ಸ್ಟಿಟ್ಯೂಷನ್ ಅಲ್ಲಿ ನಡೀತಿರುವಂತಹ ಕೆಲವೊಂದು ಧೋರಣೆಗಳಿಂದಾಗಿ ಶಿಕ್ಷಣ ವಂಚಿತರಾಗಿ ಹೋಗುವಂತ ಎಷ್ಟೋ ಹಿಂದೂ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಅವರ ಬಗ್ಗೆ ಇವರು ಮಾತನಾಡ್ತಾ ಇಲ್ಲ. ಇವರು ಮಾತನಾಡ್ತಾ ಇರುವಂತದ್ದು ಏನು ಮಾಡಿದಂಥ ಅಮಾಯಕ ವಿದ್ಯಾರ್ಥಿಗಳಿಗೆ 4-5 ಗೂಂಡಾಗಳು ಬಂದು ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದನ್ನ ತಡೆಯಲಿಕ್ಕೆ ಇಲ್ಲಿನ ಜಿಲ್ಲಾಧಿಕಾರಿಗಳಾಗ್ಲಿ, ಇಲ್ಲಿನ ಕಾನೂನು ವ್ಯವಸ್ಥೆ ಆಗ್ಲಿ, ಇಲ್ಲಿ ಇದಾದ್ರೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು? ಶಫೀಕ್. ಎಸ್ ಶಫೀಕ್. ಎಸ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಶಫೀಕ್ ಅವರೇ? ಬೆಂಗಳೂರು ಶಿವಾಜಿನಗರ. ಎಸ್ ಶಫೀಕ್ ಅವರೇ, ಮಂಗಳೂರಿನಲ್ಲಿ ನೈತಿಕ ಪೊಲೀಸ್ಗಿರಿ ಅನ್ನುವಂಥದ್ದು ಸಾಕಷ್ಟು ಬಾರಿ ಆಗ್ತಾ ಇದೆ. ಈಗಾಗಲೇ ಒಂದು ಪ್ರಕರಣ ಆಗಿದೆ, ಆ ಪ್ರಕರಣಕ್ಕೆ ಟ್ವಿಸ್ಟ್ ಕೂಡ ಸಿಕ್ಕಿದೆ. ಏನ್ ಹೇಳ್ತೀರಾ ಈ ಬಗ್ಗೆ? ಇದು ನೈತಿಕ ಪೊಲೀಸ್ಗಿರಿ ಅಲ್ಲ, ಇದು ಅನೈತಿಕ ಪೊಲೀಸ್ಗಿರಿ. ಒಂದು ಅನ್ಯ ಕೋಮಿನ ಯುವಕ ಅಥವಾ ಯುವತಿ ನಡೆದಾಡುವಾಗ ಇವರಿಗೆ ಒಡೆಯಲು ಅಥವಾ ಇವರು ಪ್ರಶ್ನಿಸಲು ಇವರಿಗೆ ಇದು ಕೊಟ್ಟವರು ಯಾರು, ಅಧಿಕಾರ ಕೊಟ್ಟವರು ಯಾರು? ಇದು ದಿನದಿಂದ ದಿನಕ್ಕೆ ಇದು ಹೆಚ್ಚಾಗ್ತಾ ಇದೆ. ಇದು ಈಗ ಎಲೆಕ್ಷನ್ ಬಂತು, ಅದಕ್ಕಾಗಿ ಇವರದ್ದು ಒಂದು ನಾಟಕ ಆಗ್ತಾ ಇದೆ ಅಷ್ಟೇ. ಅಂದ್ರೆ ಇವತ್ತು ಈಗ ಯಾರೋ ಕಮಿಷನರ್ಗೆ ಹೋಗಿ ಮಹಿಳೆಯರು ಕೇಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಇಂತ ಒಂದು ಕಿಸ್ಟುಗಳು ಇದು ಮೊದಲಲ್ಲ, ಸುಮಾರು ನಡೆದಿದೆ. ಕೆಲವು ವರ್ಷಗಳ ಹಿಂದೆ ನಡೆದಂತ ಒಂದು ಇಲ್ಲಿ ನಮ್ಮ ಪಾಂಡೇಶ್ವರದಲ್ಲಿ ನಡೆದಂತ ಒಂದು ಕೇಸು, ಯುವಕನನ್ನು ಕಂಬಕ್ಕೆ ಕಟ್ಟಿ ಹೊಡೆದಂತ ಪ್ರಕರಣ. ಆ ವಿಡಿಯೋದಲ್ಲಿ ಆ ಟೈಮ್ ಬಂತ ವಿಡಿಯೋದಲ್ಲಿ ಹುಡುಗಿ ಸಾರಿ ಕೇಳ್ತಾಳೆ ಅಂತ ಹೇಳಿದ್ರೆ ತಪ್ಪಾಯ್ತು ಅವ್ನು ಮಾಡುದಿಲ್ಲ ಅಂತ. ಮರು ದಿವಸ ಹೋಗಿ ಅವಳು ಗೋಷ್ಠಿ ಹೇಳ್ತಾಳೆ, ಅವನನ್ನು ಬಲವಂತವಾಗಿ ನನ್ನನ್ನು ಇದು ಮಾಡಿದ, ಕೈ ಹಿಡಿದು ಹೇಳಿದ ಅಂತ. ಇದು ಏನಂತ ಹೇಳಿದ್ರೆ ಈ ಕೇಸು ನಾನು ಬೇರೆ ಕಡೆಗೆ ತಿರುಗಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಎಸ್, ಧನ್ಯವಾದಗಳು ಶಫೀಕ್ ಅವರ ನೇರ ಸಂಪರ್ಕದಲ್ಲಿ ಮಾತನಾಡಿದಕ್ಕೆ. ಎಸ್, ಶಫೀಕ್ ಅವರು ಹೇಳ್ತಿದ್ರು ಕೇಸನ್ನ ಬೇಕಂತ ಟ್ವಿಸ್ಟ್ ಮಾಡ್ತಾ ಇದ್ದಾರೆ. ಹೌದೌದು, ಇದು ನಮಗೆ ಬಹಳಷ್ಟು ಕೇಸುಗಳಲ್ಲಿ ಮಂಗಳೂರಲ್ಲಿ ಅಂತಲ್ಲ ಹಲವಾರು ಕಡೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಯಾವಾಗ ಅವರ ಮೇಲೆ ಕಾನೂನು ಕೆಲವೊಮ್ಮೆ ಇಲ್ಲಿ ನೋಡು, ನಾವಿಲ್ಲಿ ಮಂಗಳೂರು ಪೊಲೀಸ್ ಅವರನ್ನು ನಾನು ನಿಜವಾಗಿಯೂ ಕೂಡ ಶ್ಲಾಘಿಸ್ತಾ ಇದ್ದೇನೆ, ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮರು ದಿವಸ 3 ಮಂದಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಬಗ್ಗೆ ಚರ್ಚೆಯನ್ನು ಮುಂದುವರಿಸೋಣ ಒಂದು ಪುಟ್ಟ ವಿರಾಮದ ನಂತರ.
ಮತ್ತೊಮ್ಮೆ ಸ್ವಾಗತ. ನಾವಿವತ್ತು ಚರ್ಚೆ ಮಾಡ್ತಾ ಇರುವಂತಹ ವಿಷಯ ನೈತಿಕ ಪೊಲೀಸ್ಗಿರಿಗೆ ಕೊನೆ ಎಂದು ಅನ್ನುವಂಥದ್ದು. ಮೊನ್ನೆ ತಣ್ಣೀರುಬಾವಿ ಬೀಚ್ ಪ್ರಕರಣಕ್ಕೆ ಇನ್ನೊಂದು ಟ್ವಿಸ್ಟ್ ಅನ್ನುವಂಥದ್ದು ಸಿಕ್ಕಿದೆ. ವಿದ್ಯಾರ್ಥಿಗಳು ಅಸಭ್ಯವಾಗಿ ವರ್ತಿಸ್ತಾ ಇದ್ರು ಅನ್ನುವಂತಹ ಆರೋಪ ಕೂಡ ಕೇಳಿಬರ್ತಾ ಇದೆ. ಹಾಗೆ ಇನ್ನೊಂದೆಡೆ ಸುಖಾಸುಮ್ನೆ ಹಲ್ಲೆ ಮಾಡಿದ್ರು ಅನ್ನುವಂತಹ ಕಾರಣಕ್ಕೆ ವಿದ್ಯಾರ್ಥಿಗಳು ಕಂಪ್ಲೇಂಟ್ ಕೊಟ್ಟದಕ್ಕೆ 3 ಮಂದಿ ಅರೆಸ್ಟ್ ಕೂಡ ಆಗಿದ್ದಾರೆ. ನಿಜಕ್ಕೂ ಅಲ್ಲಿ ಏನು ನಡೆದಿದೆ ಅನ್ನುವಂಥದ್ರ ಕುರಿತು ನಾವು ಇವತ್ತು ವಿಚಾರ ಮಾಡ್ತಿದ್ವಿ. ಆ ಒಂದು ಘಟನೆ ಆದಂತಹ ಸಂದರ್ಭದಲ್ಲಿ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ಸದಸ್ಯರಾದಂತಹ ಮೊಹಮ್ಮದ್ ರಿಯಾಜ್ ಅವರು ಕೂಡ ಇದ್ರು. ನಾವು ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ವಿ. ಈಗ ಒಂದು ಕರೆ ಇದೆ. ಹಲೋ ಹಲೋ ನಮಸ್ತೆ, ತಮ್ಮ ಹೆಸರು? ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಸರ್, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ. ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ. ತಮ್ಮ ಹೆಸರು? ನನ್ನ ಹೆಸರು ಬೇಡ ಮೇಡಮ್. ಹೇಳಿ ಸರ್, ತಮ್ಮ ಹೆಸರೇನು? ಶರತ್ ಅಂತ. ಶರತ್. ಶರತ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮುಂಬೈಯಿಂದ. ಹೇಳಿ ಶರತ್ ಅವ್ರೆ. ಅದೇ ನೀವತ್ತು ಕರೆಸಿದವರು ಯಾರದು? ಅಂತವರು ಏನ್ ಸರ್? ನೀವತ್ತು ಗೆಸ್ಟ್ ಅನ್ನು ಕರೆಸಿದ್ರಲ್ಲ, ಮೊಹಮ್ಮದ್ ರಿಯಾಜ್ ಅಂತ, ರಾಜ್ಯ ಸಮಿತಿ ಸದಸ್ಯರು, ಕ್ಯಾಂಪಸ್ ಫ್ರಂಟ್ ಆಫ್ ಕರ್ನಾಟಕ. ಅವರು ಅದೇ ಈಗ ಮಂಗಳೂರಲ್ಲಿ ಮಾತಾಡ್ತಿದ್ದಾರೆ. ಅದೇ ಶಿವಮೊಗ್ಗದಲ್ಲಿ ಆಗಿದೆ. ಈಗ ಅದ್ರ ಬಗ್ಗೆ ಏನ್ ಮಾತಾಡ್ತಾರೆ ಅಂತ ಅವರು? ಸರ್, ಈ ಘಟನೆ ಆದಾಗ ಅವರಲ್ಲಿದ್ರು. ಸೊ ಈ ಘಟನೆಗೆ ಟ್ವಿಸ್ಟ್ ಸಿಕ್ಕಿದೆ. ಶಿವಮೊಗ್ಗ ಆದಂತಹ ವಿಚಾರಣೆಯನ್ನ ನಾವು ಮೊನ್ನೆ ಡಿಸ್ಕಸ್ ಮಾಡಿದೀವಿ. ಶರತ್ ಅವರೇ, ಅದೇ ಇದು ಈ ವಿಷಯ, ಈ ಚರ್ಚೆ ಒಂದ್ ನಿಮಿಷ ಶರತ್ ಅವರೇ, ಗೆಸ್ಟ್ ಮಾತಾಡ್ತಾ ಇದ್ದಾರೆ, ಕೇಳ್ಕೊಳ್ಳಿ. ಶರತ್ ಅವರೇ, ಈ ವಿಚಾರ ಇಲ್ಲಿ ಚರ್ಚೆ ನಡೆಯುತ್ತಿರುವಂತಹದ್ದು ಮಂಗಳೂರು ತಣ್ಣೀರುಬಾವಿ ವಿಚಾರದಲ್ಲಿ. ಶಿವಮೊಗ್ಗದಲ್ಲಿ ಏನು ಘಟನೆ ನಡೆದಿತ್ತು ಅದನ್ನು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಕಡಾಖಂಡಿತವಾಗಿ ಖಂಡಿಸ್ತದೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಆಗಂತ ತೊಂದರೆ ಏನಿದೆ ಅದು ಕೂಡ ಒಂದು ರೀತಿಯ ನೈತಿಕ ಪೊಲೀಸ್ಗಿರಿಯ ಭಾಗವಾಗಿದೆ. ಆದರೂ ಕೂಡ ಇಲ್ಲಿ ಚರ್ಚೆ ನಡೆಯುತ್ತಿರುವಂತಹದ್ದು ಮಂಗಳೂರಿನ ವಿಚಾರದಲ್ಲಿ ಇನ್ನು ಯಾವುದೇ ವಿಭಾಗವೂ ಕೂಡ ವಿದ್ಯಾರ್ಥಿಗಳಿಗೆ ಈ ರೀತಿಯಾಗಿ ಅಥವಾ ಸಾರ್ವಜನಿಕರಿಗೆ ಈ ರೀತಿಯಾಗಿ ಅಮಾನುಷವಾದಂಥ ಕೃತ್ಯಗಳನ್ನು ಎಸಗಿದ್ರೆ ಖಂಡಿತವಾಗಿಯೂ ಕೂಡ ಅದನ್ನು ಖಂಡಿಸ್ತೇವೆ. ಶಿವಮೊಗ್ಗದಲ್ಲಿ ಅಂತ ಘಟನೆ ನಡೆದಿದೆ, ಅದನ್ನು ಶಿವಮೊಗ್ಗದ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಜಿಲ್ಲಾ ಸಮಿತಿ ಖಂಡಿಸಿದೆ. ಇನ್ನು ಮುಂದೆ ರಾಜ್ಯ ಮಟ್ಟದವಾಗಿ ಚರ್ಚೆ ನಡೆಯುವುದಾದ್ರೆ ಅದರಲ್ಲಿ ಪಾಲ್ಗೊಳ್ತೇವೆ. ಅರೆಸ್ಟ್ ಮಾಡಿದಂತ ಎಂತ ಬಂದಿಲ್ಲ. ನೀವೀಗ ಹೇಳಿದ್ರೆ ಇಲ್ಲಿದ್ದವರನ್ನ ಅರೆಸ್ಟ್ ಮಾಡಿದ್ರೆ ಓಕೆ, ಅವ್ರು ತಪ್ಪು ಮಾಡಿದ್ರೆ ಅರೆಸ್ಟ್ ಮಾಡ್ಲಿ, ಓಕೆ. ಶಿವಮೊಗ್ಗದಲ್ಲಿ ಆತರ ಮಾಡಿದ್ರೆ ಅವ್ರನ್ನ ಯಾರು ಅರೆಸ್ಟ್ ಮಾಡಿಲ್ಲಲ್ಲ. ಅವರನ್ನು ಯಾರನ್ನು ಅರೆಸ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ, ಶಿವಮೊಗ್ಗದ ವಿಚಾರದಲ್ಲಿ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ವಿದ್ಯಾರ್ಥಿನಿಗಳನ್ನ ಏನು ಕರೆದು ಕೇಳಿದ್ರು, ಅಲ್ಲಿ ಹಲ್ಲೆ ನಡೆಸಿದಂಥ ಯಾವುದೇ ಇದು ನಡೆದಿಲ್ಲ. ಹಾಗಾಗಿ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ವಿದ್ಯಾರ್ಥಿನಿ ಮಾತನಾಡಿದ್ರು. ಮುಂದಿನ ದಿನಗಳಲ್ಲಿ ಅವರ ಮೇಲೆ ಆಕ್ಷನ್ ತೆಗಿಬೇಕು. ನಾವು ಕೂಡ ಬಯಸುವುದು ಅಂಥದ್ದು ಕೃತ್ಯಗಳನ್ನು ಯಾರು ಎಸಗ್ತಾರೆ ಅವರ ಮೇಲೆ ಕಾನೂನು ಕ್ರಮ ಜರುಗಬೇಕು. ನೀವು ಹೇಳಿದಿದ್ರೆ ಅದು ಖಂಡಿತವಾಗಿ ಕೂಡ ಅದು ಒಳ್ಳೆ ವಿಚಾರ. ಏನು ಯಾರ ಮೇಲೆ ಅಪರಾಧಿಗಳು ಆದ್ರೆ ಅವರಲ್ಲಿ ಅಲ್ಲಿ ಆಗ್ಲಿಲ್ಲ ಅಂತ ಹೇಳಿ ಇಲ್ಲಿ ಮಾಡಿದ್ದನ್ನು ಪ್ರಶ್ನಿಸುವಾಗಿಲ್ಲ. ಇಲ್ಲಿ ಮಾಡಿದ್ದು ದೊಡ್ಡ ತಪ್ಪಲ್ವಾ? ದೊಡ್ಡ ತಪ್ಪು. ಇಲ್ಲಿ ನಮ್ಮ ವಿಚಾರ ಏನಂತ ಹೇಳಿದ್ರೆ ಶಿವಮೊಗ್ಗದಲ್ಲಿ ಈ ಒಂದು ವಿಚಾರ ನಡೆದಿದೆ. ಶರತ್ ರವರೇ, ಅದು ತಪ್ಪು. ಅದು ನಾನು ಹೇಳ್ತೇನೆ. ಅಲ್ಲಿಯೂ ಕೂಡ ಮಾನ ಇದಾಗಿದ್ದು ನಮ್ಮ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿನಿಯದ್ದು. ಅದನ್ನು ಖಂಡಿಸಬೇಕು. ಅದರಲ್ಲಿ ಸೈಬರ್ ಕೇಸಲ್ಲಿ ಅವರ ಮೇಲೆ ಪ್ರಕರಣವನ್ನು ಕೂಡ ದಾಖಲಿಸಬೇಕು. ಈಗಾಗಲೇ ನಮ್ಮ ಪತ್ರಿಕಾಗೋಷ್ಠಿ ಪ್ರಕಟಣೆ ಅಲ್ಲಿ ಪತ್ರಿಕಾ ಪ್ರಕಟಣೆಯಲ್ಲಿ ನಾವು ತಿಳಿಸಿದ್ದೆವು. ನಮ್ಮ ಜಿಲ್ಲಾ ಸಮಿತಿ ಭಾಗದಿಂದಾಗಿ ಅಲ್ಲಿ ಏನಾಗಬೇಕು, ಆ ವಿದ್ಯಾರ್ಥಿನಿಯ ಯಾರು ಅದು ಮಾಡಿದ್ದಾರೆ ಅವರ ಮೇಲೆ ಸೈಬರ್ ಪ್ರಕರಣವನ್ನು ದಾಖಲು ಮಾಡಬೇಕಂತ ಕೂಡ ನಾವು ಹೇಳಿದ್ದೇವೆ. ಗೊತ್ತಾಯ್ತಲ್ಲ? ಈಗ ನಾವು ಮಂಗಳೂರನ್ನು ತೆಗೆದು ನೋಡುವಾಗ ಮಂಗಳೂರಿನಲ್ಲಿ ಇದು ಒಂದು ಘಟನೆ ಅಲ್ಲ, ಮಂಗಳೂರಿನಲ್ಲಿ ನಿರಂತರವಾಗಿ ನಡೀತಾ ಇದೆ. ಇಲ್ಲ, ಯಾರು ಪ್ರತಿಭಟನೆ ಮಾಡಲಿಲ್ಲ. ಅಲ್ಲಿ ಹಲ್ಲೆ ನಡೆದಂತಹ ಅಲ್ಲಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಲಿಲ್ಲ. ಆ ವಿಡಿಯೋನು ನೀವು ನೋಡಿರ್ಬಹುದು. ಅಲ್ಲಿ ಹಲ್ಲೆ ನಡೆಲಿಲ್ಲ. ನಾವಿಲ್ಲಿ ಇರುವಂತಹದ್ದು ಅಲ್ಲಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆದಿದೆ, ನೈತಿಕ ಪೊಲೀಸ್ಗಿರಿ ನಡೆದಿದೆ, ವಿದ್ಯಾರ್ಥಿಗಳ ಮೇಲೆ ಗಾಯವಾಗಿದೆ, ಒಬ್ಬ ಹಿಂದೂ ಹುಡುಗನ ಮೇಲೂ ಕೂಡ ದೌರ್ಜನ್ಯ ನಡೆದಿದೆ. ಇಲ್ಲಿ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಪ್ರತಿಭಟನೆಯನ್ನು ನಡೆಸಲಿಲ್ಲ, ಬದಲಾಗಿ ಆ ವಿದ್ಯಾರ್ಥಿಗಳೊಂದಿಗೆ ಕಾನೂನು ಹೋರಾಟದಲ್ಲಿ ಕೈ ಜೋಡಿಸಿದೆ. ಧನ್ಯವಾದಗಳು ಶರತ್ ಅವರೇ, ತಾವು ಕರೆ ಮಾಡಿದ್ದಕ್ಕೆ. ಶರತ್ ಅವರು ಕರೆ ಮಾಡಿ ಒಂದು ವಿಚಾರವನ್ನ ಹೇಳ್ತಾರೆ. ಶಿವಮೊಗ್ಗದಲ್ಲಿ ಆದಂತಹ ಹಲ್ಲೆಯ ವಿಚಾರದ ಬಗ್ಗೆ ಯಾರು ಕೂಡ ಧ್ವನಿ ಎತ್ತಿಲ್ಲ ಅನ್ನುವಂಥದ್ದು. ಏನ್ ಹೇಳ್ತೀರಾ ಸರ್? ಇಲ್ಲ, ಶಿವಮೊಗ್ಗದಲ್ಲಿ ಏನು ಘಟನೆ ನಡೆದಿತ್ತು ಆ ಸಂದರ್ಭದಲ್ಲಿ ನಾವು ಅಲ್ಲಿ ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ದೆವು. ಅದೇ ರೀತಿಯಲ್ಲಿ ಏನು ಶಿವಮೊಗ್ಗದಲ್ಲಿ ನಡೆದಿದೆ
ಅದು ಎಲ್ಲೂ ಕೂಡ ನಡೀಬಾರ್ದು ಅಂತ ನಾವು ಹೇಳುವಂತಹದ್ದು. ಅದು ಮುಸ್ಲಿಂ ವಿದ್ಯಾರ್ಥಿನಿಗೆ ಆಗಲಿ, ಹಿಂದೂ ವಿದ್ಯಾರ್ಥಿನಿಗೆ ಆಗಲಿ, ಯಾವುದೇ ಆಗಲಿ, ಅಥವಾ ಒಂದು ಸಾರ್ವಜನಿಕರಿಗೆ ಆಗಲಿ ಅಂತ ಒಂದು ಇದನ್ನು ನಡೀಬಾರ್ದು. ಅಲ್ಲಿ ನೋಡಿ ವಿಡಿಯೋ ಮಾಡಿದ್ರು, ಅತಿ ಕೆಟ್ಟ ಪ್ರವೃತ್ತಿ ಅದು ಈಗ ನಡೀತಾ ಇರುವಂತಹದ್ದು. ಅವತ್ತು ನಾವು ಮಂಗಳೂರಲ್ಲೂ ಕೂಡ ನೋಡಿದ್ವಿ, ಆ ಹುಡುಗನನ್ನ ವಿದ್ಯುತ್ ಕಂಬಕ್ಕೆ ಕಟ್ಟಿ ಆತನ ಇದು ಅರೆನಗ್ನವನ್ನಾಗಿ ಮಾಡಿ ಅವನಿಗೆ ಹೊಡೆದ್ರು. ಮಂಗಳೂರಿನಲ್ಲಿ ಇತ್ತೀಚೆಗೆ ಪಾರ್ಕಲ್ಲಿ ಇರುವಂತಹ ಸಂದರ್ಭದಲ್ಲಿ ಪಿಲಿಕುಳದಲ್ಲಿ ಬಂದು ಅವರ ಮೇಲೆ ಹಲ್ಲೆ ನಡೆಸಿದ್ರು. ಸೊ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಅನ್ನುವಂಥದ್ದು ಪಕ್ಕ ನೈತಿಕ ಪೊಲೀಸ್ ಗಿರಿ ಅಥವಾ ಏನು ವಿದ್ಯಾರ್ಥಿಗಳು ಬೇರೆ ಒಂದು ಕೋಮುವಿನ ಹುಡುಗರ ಜೊತೆ ಅಥವಾ ಹುಡುಗಿಯರ ಜೊತೆ ತಿರುಗುತ್ತದೆ, ಸೊ ಇದನ್ನು ವಿರೋಧಿಸ್ತದಾ? ಇಲ್ಲ, ನಾವು ಯಾರು ಕೂಡ ಸ್ವಾತಂತ್ರ್ಯಕ್ಕೆ ವಿರುದ್ಧವಾಗಿ, ಅವರ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ವಿರುದ್ಧವಾಗಿ ನಡೆಯುವವರಲ್ಲ. ನಮ್ಮದು ಸ್ಪಷ್ಟವಾಗಿದೆ. ಯಾವುದೇ ಒಂದು ಅನೈತಿಕವಾದಂತಹ ಗೂಂಡಾಗಿರಿಯನ್ನು ಮಾಡುವಂತಹ ಪ್ರವೃತ್ತಿ, ಸಂಸ್ಕೃತಿ, ಪರಂಪರೆ ನಮ್ಮದಲ್ಲ. ನಾವು ಈ ದೇಶದ ಸಂವಿಧಾನಕ್ಕೆ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದುಕಲಿಕ್ಕೆ ಇಚ್ಛಿಸುವಂಥವರು. ಈ ದೇಶದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಈ ದೇಶದ ಸಂವಿಧಾನದಲ್ಲಿ ಸಮಾನತೆ ದೊರೆಯಬೇಕು, ಸರ್ವವೂ ಕೂಡ ಎಲ್ರಿಗೂ ಕೂಡ ದೊರೆಯಬೇಕು. ಅದೇ ರೀತಿಯಲ್ಲಿ ಯಾರು ಕೂಡ ಅನ್ಯಾಯಕ್ಕೊಳಗಾಗಬಾರದು ಅನ್ನೋದನ್ನ ಬಯಸುವವರು. ಹಲೋ ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು? ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು? ನಾನು ರೋಹಿತ್ ಅಂತ ಹೇಳಿ. ರೋಹಿತ್ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಗೋಯಿಂದ. ಎಸ್. ಅಲ್ಲ, ನಾನು ಹೇಳೋದಂದ್ರೆ ನಮ್ಮ ಹಿಂದೂ ಹುಡುಗಿ ಅವರು ಹೋಗ್ಲಿಕ್ಕೆ ಅವರು ಯಾರು? ಏನ್ ಸರ್? ಅವರಿಗೆ ನಮ್ಮ ಹಿಂದೂ ಹುಡುಗಿಯರೊಂದಿಗೆ ಅವರು ಹೋಗ್ಲಿಕ್ಕೆ ಅವರಿಗೆ ಯಾರಿಗೆ ಅಧಿಕಾರ ಕೊಟ್ಟದ್ದು? ಅವ್ರ ಜಾತಿಯಲ್ಲಿ ಅವರಿಗೆ ಹುಡುಗಿಯರಿದಾರಲ್ಲ. ಯಾರು ಸರ್ ಹಿಂದೂ ಹುಡುಗಿಯರು? ಸರ್, ನಿಮ್ಗೆ ಮ್ಯಾಟ್ರ್ ಏನಂತ ಗೊತ್ತಿರ್ಲಿಕ್ಕಿಲ್ಲ ಬಹುಶಃ. ಮೊನ್ನೆ ಆದಂತಹ ಎಪಿಸೋಡ್ ಅನ್ನ ನೋಡಿದ್ದೀರಾ ನೀವು? ಅದೇ ನಿನ್ನೆ ವಿಷಯ ಗೊತ್ತು. ಹೇಳ್ತಿರೋದು ಅವರು ನಮ್ಮ ಹುಡುಗಿಯರೊಂದಿಗೆ ಯಾಕೆ ಹೋಗ್ತಾರೆ? ಅಲ್ಲಿದ್ದಂತದ್ದು ಕ್ರಿಶ್ಚಿಯನ್ ಹುಡುಗಿಯರು. ಒಂದ್ ನಿಮಿಷ ಸರ್, ಅಲ್ಲಿದ್ದಂತದ್ದು ಕ್ರಿಶ್ಚಿಯನ್ ಹುಡುಗಿಯರು ಇನ್ ಕೇಸ್ ಆಫ್ ಹಿಂದೂ ಹುಡುಗಿಯರ ಜೊತೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ರೆ ತಪ್ಪೇನಿದೆ ಸರ್? ಅಸಭ್ಯವಾಗಿ ವರ್ತಿಸಿದ್ದಾರೆ. ಈಗ ಸಮೀರ್ ಅನ್ನುವಂತಹ ಹುಡುಗ ಯಾರು ಹಲ್ಲೆಗೊಳಗಾಗಿದ್ದಾನೆ, ಈಗಷ್ಟೇ ನಾವು ನೇರ ಸಂಪರ್ಕದಲ್ಲಿ ಮಾತನಾಡಿದ್ವಿ. ಆತ ಹೇಳ್ತಾ ಇದ್ದಾನೆ, ಎಲ್ ಬೇಕಾದ್ರೂ ನಾವು ನಿಂತು ಹೇಳಲಿಕ್ಕೆ ತಯಾರಿದ್ದೇವೆ, ಅಥವಾ ಅದಕ್ಕೆ ಪೂರಕವಾದಂತಹ ಸಾಕ್ಷ್ಯಾಧಾರಗಳನ್ನ ಕೊಡಿ, ನಾವು ಅಸಭ್ಯವಾಗಿ ವರ್ತಿಸ್ತಾ ಇದ್ರಿ ಅನ್ನುವಂಥದ್ದು. ಏನ್ ಹೇಳ್ತೀರಾ ಈ ಬಗ್ಗೆ? ಸಾಕ್ಷ್ಯಾಧಾರಗಳು ಇದೆಯಾ ಅಲ್ಲಿ ಅಸಭ್ಯವಾಗಿ ವರ್ತಿಸ್ತಾ ಇರುವಂತದ್ದು? ಸರ್, ಅಲ್ಲಿ ಅಸಭ್ಯವಾಗಿ ವರ್ತಿಸ್ತಾ ಇರುವಂತಹ ಬಗ್ಗೆ ಏನಾದ್ರೂ ಸಾಕ್ಷ್ಯಾಧಾರಗಳಿದೆಯಾ? ಎಸ್, ಕರೆ ಕಟ್ ಮಾಡಿದ್ದಾರೆ. ಅದೇ ನಾನು ಹೇಳಿದೆ ಅಲ್ವಾ, ಇಲ್ಲಿ ಕೆಲವರಿಗೆ ವಿಚಾರವೇನಂತ ಗೊತ್ತಿರುವುದಿಲ್ಲ, ಹಲ್ಲೆಗಳು ನಡೀತದೆ. ಕೆಲವರಿಗೆ ವಿಚಾರಗಳು ಗೊತ್ತಿಲ್ಲ. ಕೆಲವರಿಗೆ ವಿಚಾರಗಳು ಗೊತ್ತಿಲ್ಲ, ಹಲ್ಲೆಗಳು ನಡೀತದೆ. ಕೆಲವರಿಗೆ ವಿಚಾರಗಳು ಗೊತ್ತಿಲ್ಲ, ಕೊಲೆಗಳು ನಡೀತದೆ. ಮಂಗಳೂರು ನಿರಂತರವಾಗಿ ಈ ವಿಷಯಗಳಿಗೆ ಸುದ್ದಿ ಆಗ್ತಾ ಇದೆ. ಇಡೀ ದೇಶವು ಕೆಲವೊಂದು ವಿಚಾರಗಳು ಬರುವಾಗ ಮಂಗಳೂರನ್ನು ಕಣ್ಣೆತ್ತಿ ನೋಡಬೇಕಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ. ನಿರಂತರವಾಗಿ ಸಂಘ ಪರಿವಾರ ಶಕ್ತಿಗಳು ಮಂಗಳೂರಿನಲ್ಲಿ ಅಶಾಂತಿ ಉಂಟು ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದೆ. ಈಗ ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆಗಳು ನಡೀತಾ ಇದೆ. ಹೊರಗಿನಿಂದ ಬಂದು ವಿದ್ಯಾರ್ಥಿಗಳಿಗೆ ಹೊಡೆಯುವಂಥದ್ದು, ಪಿಕ್ನಿಕ್ಗೆ ಹೋಗುವಂಥ ಬಸ್ಸುಗಳನ್ನ ತಡೆದು ಅಲ್ಲಿ ಹೊಡೆಯುವಂಥದ್ದು, ಯಾರಾದರೂ ವಿದ್ಯಾರ್ಥಿಗಳು ಪರಸ್ಪರ ಪುಸ್ತಕವನ್ನು ಏನು ತರಗತಿಯ ನೋಟ್ ಬುಕ್ಗಳನ್ನು ತೆಗೆದುಕೊಂಡ್ರೆ ಅದಕ್ಕೆ ಹೊಡೆಯುವಂಥದ್ದು. ಕೆಲವೊಂದು ವಿದ್ಯಾರ್ಥಿಗಳು ಮನೆಯಿಂದ ಬರುವಾಗಲೇ ಮುಸ್ಲಿಂ ವಿದ್ಯಾರ್ಥಿಗಳೊಂದಿಗೆ ಸೇರಬೇಡಿ ಅಥವಾ ಅನ್ಯ ಧರ್ಮದ ಕರೆ ಇದೆ. ಹಲೋ, ನಮಸ್ತೆ, ತಮ್ಮ ಹೆಸರು? ಎಸ್, ತರುಣ್ ಅವರೇ, ಮಂಗಳೂರಿನಲ್ಲಿ ನೈತಿಕ ಪೊಲೀಸ್ ಗಿರಿ ಅನ್ನುವಂಥದ್ದು ಅಟ್ಟಹಾಸ ಮರಿತಾ ಇದೆ. ಹಾಗೆ ಮೊನ್ನೆ ಒಂದು ತಣ್ಣೀರು ಬಾವಿಯಲ್ಲಿ ಪ್ರಕರಣ ಆಯ್ತು, ಅದಕ್ಕೆ ಒಂದು ಟ್ವಿಸ್ಟ್ ಕೂಡ ಸಿಕ್ಕಿದೆ. ಏನ್ ಹೇಳ್ತೀರಾ ಈ ಬಗ್ಗೆ? ಮೊದಲನೇದಾಗಿ ಯಾರೇ ಇರ್ಲಿ ಕಾನೂನನ್ನು ಕೈಗೆ ತಗೊಳ್ಬಾರದು. ಇವರು ತಮ್ಮದೇ ರೀತಿಯಲ್ಲಿ ಒಬ್ಬರನ್ನು ಹಿಡಿಯುವುದು, ಹೊಡೆಯುವುದು, ಇವರಿಗೆ ಯಾರು ಅಧಿಕಾರ ಕೊಡುವಂತದ್ದು? ಯಾರೇ ಆಗ್ಲಿ, ಹಿಂದೂಗಳಾಗ್ಲಿ, ಮುಸ್ಲಿಂ ಆಗ್ಲಿ, ಕ್ರೈಸ್ತರಾಗ್ಲಿ, ಯಾರಿಗೂ ಮೊದಲನೇದಾಗಿ ಕಾನೂನನ್ನು ಕೈಯಲ್ಲಿ ತಗೊಳ್ಳುವಂತ ಅಧಿಕಾರ ಇಲ್ಲ. ಈಗ ನಮ್ಮ ಹಿಂದೂ ಸಂಘಟನೆಗೆ, ನಾನ್ ಸಹ ಹಿಂದುವೆ, ಹಿಂದೂ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ಇವ್ರು ಯಾರು? ಇವ್ರಿಗೆ ಯಾರು ಅಧಿಕಾರ ಕೊಟ್ಟದ್ದು? ಸಂಸ್ಕೃತಿ ಅರಿವು ಇವ್ರಿಗಿದ್ಯಾ? ಒಂದು ಸೈಡ್ ಅಂತ ಅಲ್ಲ ನಾನು ಹೇಳುದು. ಮುಸ್ಲಿಮರು ಒಂದು ಹಿಂದೂ ಮೇಲೆ ಅಟ್ಯಾಕ್ ಮಾಡಿದ್ರು ಇದೆ, ಕ್ರೈಸ್ತರು ಮುಸ್ಲಿಂ ಮೇಲೆ ಅಟ್ಯಾಕ್ ಮಾಡಿದ್ರು ಇದೆ. ಯಾವ ಒಂದು ಜಾತಿ ಆಧಾರದಲ್ಲಿ ನೀವು ಒಬ್ಬರನ್ನು ನಿಂದಿಸ್ತೀರಿ, ಒಬ್ಬರನ್ನು ಅಟ್ಯಾಕ್ ಮಾಡ್ತೀರಿ ಅಂತ ಹೇಳಿದ್ರೆ ನಾವು ನಮ್ಮ ನೈತಿಕತೆ ಏನಿದೆ ಅಂತ ನಾವು ತಿಳ್ಕೊಬೇಕಾಗ್ತದೆ. ಸೊ ಹೊಡೆದಿದ್ದು ತಪ್ಪು ಅಂತ ಹೇಳ್ತಾ ಇದ್ದೀರಾ? ಅವ್ರು ಹೇಳ್ತಾ ಇದ್ದಾರೆ ನಾವು ಸಂಸ್ಕೃತಿಯನ್ನ ಉಳಿಸ್ತೀವಿ, ಬೇರೆ ಒಂದು ಧರ್ಮದ ಜೊತೆ ಹುಡುಗರ ಜೊತೆ ತಿರುಗುವಂಥದ್ದು ತಪ್ಪು, ಹಾಗೆ ಈ ರೀತಿಯಾದಂತಹ ಸಂಸ್ಕೃತಿ ಭಾರತೀಯ ಪರಂಪರೆಗೆ ಒಪ್ಪುವಂಥದ್ದಲ್ಲ ಅನ್ನುವಂಥ ಮಾತನ್ನ ಹೇಳ್ತಾರೆ.
ಅಲ್ಲ ಇವ್ರು ಯಾರು ಪರಂಪರೆ ಸಂಸ್ಕೃತಿಯನ್ನು ಡಿಸೈಡ್ ಮಾಡ್ಲಿಕ್ಕೆ? ಹೂ ದ ಹೆಲ್ ಆರ್ ದಿಸ್? ಅಧಿಕಾರವಿಲ್ಲ ಫಸ್ಟ್ ಆಫ್ ಆಲ್. ಸಂಸ್ಕೃತಿ ಉಳಿಸಿ ಯಾರು ಅಧಿಕಾರ ಕೊಟ್ಟದ್ದು ಇವರಿಗೆ? ಕಾನೂನು ಇದೆ, ಕಾನ್ಸ್ಟಿಟ್ಯೂಷನ್ ಹಾಕಿರೋದು, ಪೊಲೀಸ್ ಸ್ಟೇಷನ್ ಹಾಕಿರೋದು. ಏನಾದ್ರೂ ಅಲ್ಲಿ ಅನೈತಿಕ ಎಲ್ಲ ಆದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿ, ಹೊಡಿಲಿಕ್ಕೆ ಇವ್ರಿಗೆ ಯಾರು ಅಧಿಕಾರ ಕೊಡುದು? ನಾನು ಇವ್ರ ಹತ್ರ ಹೇಳುದು ಇಷ್ಟೇ, ಹಿಂದೂ ಜಾತಿಯನ್ನು ಅಲ್ಲಿ ಎಳಿಬೇಡಿ, ಸಂಸ್ಕೃತಿಯನ್ನು ಅಲ್ಲಿ ಎಳಿಬೇಡಿ. ನೀವು ಹೊಡೆಯುವವರು ಯಾವ ಜಾತಿಗೂ ಸೇರಿದವರಲ್ಲ. ವೈಯಕ್ತಿಕವಾಗಿ ಹೀರೋ ಆಗ್ಲಿಕ್ಕೆ ಹೋಗಿ ಈ ರೀತಿಯಾದಂತದ್ದು ಮಾಡ್ತಾ ಇದ್ದೀರಾ? ಹೀರೋ ಅಲ್ಲ, ಅದು ಏನ್ ಗೊತ್ತುಂಟಾ, ಮಾಡ್ಲಿಕ್ಕೆ ಕೆಲಸ ಇರೋದಿಲ್ಲ, ಅನ್ಎಜುಕೇಟೆಡ್ ಇರ್ತಾರೆ, ಅವರಿಗೆ ಇಂಥದ್ದೆಲ್ಲ ನೋಡಿದ್ರೆ ಕಣ್ಣು ಕುಗ್ತದೆ, ಅವರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಇವ್ರು ಇಂಥವ್ರು ಬೇರೆ ದೇಶದಲ್ಲೆಲ್ಲ ಹೋಗಿ ನೋಡ್ಲಿ ಹೇಗೆ ಅಲ್ಲಿ ಅವರು ಫಾರಿನರ್ಸ್ ಇಂಡಿಯನ್ಸ್ ಅನ್ನು ಅಥವಾ ಬೇರೆ ನಿಗ್ರೋಸ್ ಅವರು ವೈಟ್ ಜೊತೆ ಹೇಗಿದ್ದಾರೆ ಅದನ್ನೆಲ್ಲ ನೋಡ್ಲಿ. ಕಣ್ಣೀರ್ ಬಾವಿಲಿ ಇದ್ದು ನಾವು ಡಿಸೈಡ್ ಮಾಡೋದಲ್ಲ. ಹಿಂದೂಗಳಿಗೆ ಏನು ಫಸ್ಟ್ ಎಷ್ಟು ಜನ ಬಡವರಿದ್ದಾರೆ, ಎಷ್ಟು ಜನ ನಿರ್ಗತಿಕ ಹಿಂದೂಗಳಿದ್ದಾರೆ, ಅವರನ್ನೆಲ್ಲ ಸಾಕ್ಲಿ, ಅವ್ರಿಗೆಲ್ಲ ಹಣ ಕೊಡ್ಲಿ, ಸಂಘ ಸಂಸ್ಥೆ ಮಾಡಿ ಅಲ್ಲಿ ಅದನ್ನ ಫಸ್ಟ್ ಉದ್ಧಾರ ಮಾಡ್ಲಿ. ಅದನ್ನ ಬಿಟ್ಟು ಬೇರೆಯವರಿಗೆ ಉಪದ್ರ ಕೊಡೋದಲ್ಲ. ನಮ್ಮ ಜಾತಿ ಹೆಸರನ್ನು ಹಾಳು ಮಾಡಬಾರ್ದು ಈಗೆಲ್ಲ ಮಾಡಿ. ಎಸ್, ಧನ್ಯವಾದಗಳು ತರುಣ್ ಅವರೇ ನೇರ ಸಂಪರ್ಕದಲ್ಲಿ ಮಾತನಾಡಿದ್ದಕ್ಕೆ. ತರುಣ್ ಅವರು ಹೇಳ್ತಾ ಇದ್ರು, ನಮ್ಮ ಧರ್ಮಕ್ಕೆ ನಮ್ಮದೇ ಆದಂತಹ ಚೌಕಟ್ಟಿದೆ, ಈ ರೀತಿಯಾದಂತಹ ಗೂಂಡಾಗಿರಿ ಮಾಡ್ಕೊಳ್ಳುವಂಥದ್ದು ಸರಿಯಲ್ಲ ಅನ್ನುವಂಥದ್ದು. ಬೇರೆ ಬೇರೆ ದೇಶಕ್ಕೆ ಹೋಗಿ ನೋಡ್ಲಿ ಯಾವ್ಯಾವ ರೀತಿ ಒಂದು ಸಂಸ್ಕೃತಿ ಪರಂಪರೆ ಇದೆ ಅನ್ನುವಂಥದ್ದು. ಕೇವಲ ಒಂದು ಮಾತಾಡಿದ್ರು ಕೂಳೆ ಅಥವಾ ಏನಾದ್ರು ಮಾಡಿದ್ರು ಕೂಳೆ ನಮ್ಮ ಸಂಸ್ಕೃತಿ ಹಾಳಾಗುತ್ತದೆ ಅನ್ನುವಂಥದ್ದು ಸುಳ್ಳು. ಇದರಿಂದ ನಮ್ಮ ಧರ್ಮಕ್ಕೆ ಒಂದು ರೀತಿಯಾದಂತಹ ಅಪಪ್ರಚಾರ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಅದೇ ನಾನು ಹೇಳಿದಲ್ಲ, ಇದನ್ನ ಇವರು ಮಾಡುವಂತ ಕೃತ್ಯಗಳೇನಿದೆ, ರಾಕ್ಷಸ ವರ್ತನೆಗಳು, ಇದನ್ನ ಇಲ್ಲಿನ ಸಾರ್ವಜನಿಕರು ಅಥವಾ ಹಿಂದೂ ಪ್ರಜ್ಞಾವಂತ ಹಿಂದೂಗಳು ಒಪ್ಲಿಕ್ಕೆ, ಸಮುದಾಯ ಒಪ್ಲಿಕ್ಕೆ ತಯಾರಿಲ್ಲ. ಅವರೇ ಹೇಳ್ತಾ ಇದ್ದಾರೆ ಧರ್ಮದ ಭಾಗವಲ್ಲ, ಯಾವುದೇ ಧರ್ಮವು ಕೂಡ ಇಂಥದನ್ನು ಹೇಳಿಕೊಡ್ಲಿಕ್ಕೆ ಸಾಧ್ಯವಿಲ್ಲ, ಎಲ್ಲ ಮಾನವೀಯತೆಯನ್ನು ಹೇಳಿಕೊಡ್ತಾ ಇದೆ. ಹಲೋ ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ಶ್ರೀಮತಿ ಅಂತ, ಉಡುಪಿಯಿಂದ ಮೇಡಮ್. ಉಡುಪಿಯಿಂದ. ಹೆಸರು ಹೇಳಿ. ಶ್ರೀಮತಿ ಉಡುಪಿಯಿಂದ. ಶ್ರೀಮತಿ ಅವರೇ ಹೇಳಿ, ನೈತಿಕ ಪೊಲೀಸ್ಗಿರಿಯ ವಿಚಾರದ ಕುರಿತು ಮಾತನಾಡ್ತಿದ್ವಿ, ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಹೌದು ಮೇಡಮ್, ಏನ್ ಗೊತ್ತಾ, ನಾವೀಗ ಮುಸ್ಲಿಂ ಹಿಂದೂ ಕ್ರೈಸ್ತರ ಅಂತ ಎಷ್ಟೋ ಗಲಾಟೆ ನಡೀತಾ ಇದೆ. ಆದ್ರೆ ನಿಜ ಹೇಳ್ಬೇಕಂದ್ರೆ ದೇವರು ಒಬ್ಬನೇ, ನಾಮ ಹಲವು ದೇವರೊಬ್ಬನೇ ಅಂತಾರೆ. ಇಲ್ಲಿ ಪ್ರಶ್ನೆ ಏನಂದ್ರೆ, ನನ್ನ ಒಪ್ಪಿನ ಏನಂದ್ರೆ, ಮಕ್ಕಳನ್ನ ಹಲೋ ಹೇಳಿ ಹೇಳಿ ಏನ್ ಗೊತ್ತಾ ಮೇಡಮ್, ಮಕ್ಕಳನ್ನ ಅಪ್ಪ ಅಮ್ಮ ನಂಬಿ ಕಾಲೇಜಿಗೆ ಕಳಿಸ್ತಾರೆ ಮೇಡಮ್. ಈ ಮಕ್ಕಳು ಸೀದಾ ಕಾಲೇಜಿಗೆ ಹೋದ್ಯಾ ಬಂದ್ಯಾ ಅಂತ ಮಾಡುದು ಬಿಟ್ಟು ತಿರುಗುದು ಅದು ಇದು ಎಲ್ಲ ಯಾಕೆ ಅಲ್ವಾ? ಅದು ಬಾಯ್ ಫ್ರೆಂಡ್, ಅದು ಬೇಕಾದ್ರೆ ಹಿಂದೂ ಹುಡುಗಿಗೆ ಹಿಂದೂ ಬಾಯ್ ಫ್ರೆಂಡ್ ಇರ್ಲಿ, ಮುಸ್ಲಿಂ ಹುಡುಗಿ ಮುಸ್ಲಿಂ ಬಾಯ್ ಫ್ರೆಂಡ್ ಇರ್ಲಿ ಮೇಡಮ್. ಇಲ್ಲಿಗೆ ಜಾತಿಯದ ಪ್ರಶ್ನೆ ಬರುತ್ತಿಲ್ಲ. ಕಾಲೇಜಿಗೆ ಹೋಗ್ಬೇಕು ಬರ್ಬೇಕು ಅಷ್ಟೇ ಮಕ್ಕಳು ಕೆಲಸ. ನಾನು ಕಾಲೇಜಿಗೆ ಕಳ್ಸ ಓದ್ಬೇಕೆ, ಇಲ್ಲಿ ಇದು ಬೀಚಿಗೆ ಹೋಗುದು ಏನು ಹೇಳಿ. ಲೈಫ್ ಅಲ್ಲಿ ತುಂಬಾ ಇದೆ ಮಾಡೋಕೆ. ಈಗ ಕಾಲೇಜ್ ಹೋಗೋ ಟೈಮಲ್ಲಿ ಏನ್ ಎಂಜಾಯ್ಮೆಂಟ್ ಈ ಮಕ್ಕಳದ್ದು ಅಲ್ವಾ ಮೇಡಮ್? ಎಸ್, ಅಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ರು, ಆದ್ರೆ ಇವ್ರು ಹೋಗಿ ಹಲ್ಲೆ ಮಾಡಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಪ್ರಶ್ನೆ. ಮೇಡಮ್, ಬರ್ತ್ಡೇ ಸೆಲೆಬ್ರೇಷನ್ ಒಂದು ಮನೇಲಿ ಇಟ್ಕೊಳ್ಳಿ, 6 ಮನೆಯ ಮಗು ಆ ಮನೆಯಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಇಟ್ಕೊಳ್ಬೇಕು ಮೇಡಮ್. ಎಲ್ಲಾ ಬೇಕಾದ್ರೆ ಫ್ರೆಂಡ್ಸ್ ಅನ್ನು, ಎಲ್ಲ ಧರ್ಮದ ಫ್ರೆಂಡ್ಸ್ ಅನ್ನು ಕರೀಲಿ ಮೇಡಮ್ ಅಲ್ವಾ? ಅದಕ್ಕೊಂದು ಅರ್ಥ ಇದೆ. ಎಸ್, ಅದನ್ನ ಬುದ್ಧಿವಾದದ ಮೂಲಕ ಕೂಡ ಬಗೆಹರಿಸಬಹುದಿತ್ತಲ್ಲ, ಹಲ್ಲೆ ಮಾಡುವಂತ ಅಗತ್ಯ ಏನಿತ್ತು ಅನ್ನುವಂಥದ್ದು ಪ್ರಶ್ನೆ ಮೇಡಮ್. ಕರೆಕ್ಟ್ ಮೇಡಮ್, ಹಲ್ಲೆ ಅಗತ್ಯವೇ ಇಲ್ಲ. ನಾನೇನ್ ಹೇಳ್ತೇನೆ, ಪ್ರತಿ ಮಗುವಿಗೂ ಬುದ್ಧಿ ಕಲಿಸ್ಲಿಕ್ಕೆ ಅವರವರ ಅಪ್ಪ ಅಮ್ಮ ಇದ್ದಾರೆ. ಆದ್ರೆ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ, ಅವರ ಮಕ್ಕಳು ಕಾಲೇಜಿಗೆ ಅಂತ ಹೋಗಿರ್ತಾರೆ, ಅಪ್ಪ ಅಮ್ಮ ನಂಬಿರ್ತಾರೆ, ಅಪ್ಪ ಅಮ್ಮನಿಗೆ ವಿಷಯ ಗೊತ್ತು ಕೂಡ ಇರುದಿಲ್ಲ ಮೇಡಮ್. ಕೆಲವೊಮ್ಮೆ ಅಪ್ಪ ಅಮ್ಮ ಮಕ್ಕಳು ನಂಬಿರ್ತಾರೆ, ನನ್ ಮಗಳು ಕಾಲೇಜಿಗೆ ಹೋಗಿದ್ದಾಳೆ ಅಲ್ವಾ, ಇವಳು ಕಾಲೇಜಿಗೆ ಅಂತ ಹೇಳ್ಬಿಟ್ಟು ಬೀಚಿಗೆ ಹೋಗಿದ್ದಾಳೆ, ತಿರ್ಗ್ಲಿಕ್ಕೆ ಹೋಗಿದ್ದಾಳೆ. ಆವತ್ತು ನೋಡಿ ಮೇಡಮ್ ತಿಳ್ಕೊಳ್ಳೋದ್ರಲ್ಲಿ ಕೂಡ ಅಲ್ವಾ, ಇಲ್ಲಿ ಮೇನ್ ಆಗಿ ಮಕ್ಕಳು ಅರ್ಥ ಮಾಡ್ಕೋಬೇಕು ಮೇಡಮ್. ಏನಂತ ಹೇಳಿದ್ರೆ, ಕಾಲೇಜಿಗೆ ಹೋಗುದು ಕಲಿಯೋದಕ್ಕೆ ನಾವು ಲೈಫ್ ಅಲ್ಲಿ ಕಲ್ತು ಮುಂದೆ ಒಂದು ಸಾಧನೆ ಮಾಡ್ಬೇಕು. ಬಿಟ್ಬಿಟ್ಟು ಅಲ್ಲಿ ಹೋದ, ಎಂಜಾಯ್ ಮಾಡಿದ್ದ, ಬೀಚಿಗೆ ಹೋದ, ತಿಳ್ಕೊಳಕ್ಕೆ ಹೋದ, ಅಲ್ಲಿಗೆ ಹೋದ, ಯಾಕೆ ಮೇಡಮ್ ಹೇಳಿ? ಅವನ ಸೆಲೆಬ್ರೇಷನ್ ಇದ್ರೆ ಬೀಚಿಗೆ ಯಾಕೆ ಹೋಗುದು?
ಎಸ್ ಅಲ್ಲಿ ಬೀಚಿಗೆ ಹೋಗಿ ಅಸಭ್ಯವಾಗಿ ವರ್ತಿಸ್ತಾ ಇದ್ರು ಅನ್ನುವಂಥದ್ದು ಸುಮ್ನೆ ಆರೋಪ ಮಾಡ್ತಾ ಇದ್ದಾರೆ. ನಿಜಕ್ಕೂ ಅಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾತ್ರ ಆಗ್ತಾ ಇತ್ತು ಅನ್ನುವಂಥದ್ದು. ಹಾಗಾದ್ರೆ ಅಷ್ಟರ ಮಟ್ಟಿಗೆ ಸ್ವಾತಂತ್ರ್ಯ ಇಲ್ವಾ ಅನ್ನುವಂಥದ್ದು? ಅವರು ಬೇರೆ ಕೋಮಿನ ಮಕ್ಕಳು ಒಟ್ಟಿಗೆ ಇದ್ರು, ಒಟ್ಟಿಗೆ ಇದ್ರು. ಯಾಕಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಮಕ್ಕಳು ಮೇಡಮ್ ನೀವು ಹೇಳುವಂತ ವಿಚಾರವೇನಿದೆ ಅದು ಹೌದು, ಅದೊಂದು ಬುದ್ಧಿ ಮಾತು. ಇಲ್ಲಿ ನಾವು ಕೂಡ ಅದನ್ನೇ ಬಯಸುವಂತದ್ದು. ವಿದ್ಯಾರ್ಥಿಗಳ ತರಗತಿಯಲ್ಲಿ ಕೂತ್ಕೊಳ್ಬೇಕು, ವಿದ್ಯಾರ್ಥಿಗಳ ಎಕ್ಸಾಮ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕು, ವಿದ್ಯಾರ್ಥಿ ಭವಿಷ್ಯ ಮಾಡ್ಬೇಕು. ಆದ್ರೆ ಇಲ್ಲಿ ವಿಚಾರ ಏನಂತ ಹೇಳಿದ್ರೆ, ಈ ವಿದ್ಯಾರ್ಥಿಗಳು ತರಗತಿ ಮುಗಿದ ನಂತರ ಅಲ್ಲಿಗೆ ಹೋಗಿದ್ದಾರೆ, ಕೇಕ್ ಕಟ್ ಮಾಡಿದ್ದಾರೆ. ಅದು ಮಾಡಿದ್ದು ತಪ್ಪಾದ ಯಾವ ಮನೆಯ ಮಗುವಿನದು ಬರ್ತ್ಡೇ ಅಲ್ಲಲ್ಲ ನಾನ್ ಕೇಳ್ತಾ ಇರೋದು, ಅದು ಮಾಡಿದ್ದು ತಪ್ಪೇ ಆಗಿರ್ಲಿ, ಅದು ಅವ್ರು ಬರ್ಡೇ ಮಾಡಿದ್ದು ಒಂದು ವೇಳೆ ಸರಿಯಲ್ಲ ಅಂತ ಅವರ ಪೇರೆಂಟ್ಸ್ ಇಲ್ವಾ ಹೇಳಿ ಕೊಡ್ಲಿಕ್ಕೆ? ದಾರಿಯಲ್ಲಿ ಹೋಗುವಂತ ಅಲ್ಲಿ ಪಡ್ಡೆ ಹುಡುಗರಾಗಿ ಬಿದ್ದಿರುವಂತ ಈ ಪಡ್ಡೆ ಹುಡುಗರು, ಈ ಗೂಂಡಾಗಳು ಅಲ್ಲಿ ನಿಂತು ಹೊಡಿಬೇಕಾದಂತ ಅಗತ್ಯತೆ ಉಂಟಾ ಅನ್ನೋದು ಮಾತ್ರ ಇಲ್ಲಿ ಪ್ರಶ್ನೆ. ಏನ್ ನೋಡಿ, ಅಲ್ಲಿ ಆ ತಂದೆ ತಾಯಿಗಳಿಗೆ ಈ ಮಕ್ಕಳ ಮೇಲೆ ಇದಿಲ್ವಾ? ನಮ್ಮ ಮಕ್ಕಳು ದುಡಿದು ನಮ್ಮನ್ನ ಸಾಕ್ಬೇಕು, ಇವರು ದುಡಿದು ಇವರ ಆ ತಂದೆ ತಾಯಿಯನ್ನ ಸಾಕ್ಲಿ. ಇವರು ಯಾಕೆ ಗೂಂಡಾವರ್ತನೆಗಳನ್ನ ಬೀಚ್ಗಳಲ್ಲಿ, ಮಾಲ್ಗಳಲ್ಲಿ, ಬಸ್ಗಳಲ್ಲಿ ನಿಂತು ಮಾಡ್ತಾರೆ? ಹೌದು ಸರ್, ಅದೇ ಹೇಳುದು. ಇಲ್ಲಿ ಎರಡೂ ಕೂಡ ನಾವು ಆಲೋಚಿಸಬೇಕಾದ ವಿಚಾರ. ಕಾಲೇಜು ಮಕ್ಕಳಲ್ಲ ಸರ್ ನೋಡಿ ಮೇಡಮ್, ಈ ದೇಶದಲ್ಲಿ ಇವತ್ತು ಇದೇ ನಡೀತಾ ಇದೆ. ಏನನ್ನ ಧರಿಸಬೇಕು, ಏನನ್ನ ತಿನ್ಬೇಕು, ಹೇಗೆ ನಡೀಬೇಕು, ಇದನ್ನ ಯಾರ್ಯಾರು ತೀರ್ಮಾನ ಮಾಡುವಂತ ಒಂದು ಸನ್ನಿವೇಶ ಈ ದೇಶದಲ್ಲಿ ನಿರ್ಮಾಣವಾಗ್ತಾ ಇದೆ. ಇದಕ್ಕೆ ಪೂರಕವಾಗಿ ಇವತ್ತು ಮಂಗಳೂರಿನಲ್ಲಿ ಕೂಡ ಕೆಲವೊಂದು ಕಿಡಿಗೇಡಿಗಳು ಇದಕ್ಕೆ ತಯಾರಾಗಿ ಸಂಘ ಪರಿವಾರ ಪ್ರೇರಿತ ಶಕ್ತಿಗಳು ಇದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳುದು ಸರ್, ನೀವೀಗ ನನ್ನ ಪಾಯಿಂಟಿಗೆ ಬರ್ತಿದ್ರು, ನಾನು ಅದಕ್ಕೆ ಹೇಳುದು, ಈಗ ಎಲ್ಲ ಕಿಡಿಗೇಡಿಗಳು ಇದ್ದಾರೆ ಅಂತ ಇರುವಾಗ ನಾವು ನಮ್ಮ ಜಾಗೃತಿ ಮಾಡ್ಬೇಕು ಅಲ್ವಾ? ಅವರಿಗೆ ಹೆದರಿ ಸಮಾಜದಲ್ಲಿ ಬದುಕಬೇಕು ಅನ್ನುವುದು ತಪ್ಪು. ನಾವು ಈ ಸಮಾಜದಲ್ಲಿ ಸಂಸ್ಕೃತಿ ಪರಂಪರೆಯನ್ನ ಗೌರವಿಸಿ ಬದುಕಬೇಕು ಅನ್ನುವುದು ಆಗಿರ್ತದೆ, ಸ್ಪಷ್ಟವಾಗಿರುವಂತಹದ್ದು. ಹೌದು ಸರ್, ಸಮಾಜ ಕೆಟ್ಟು ಹೋಗಿದೆ, ಎಷ್ಟೆಷ್ಟೋ ಇಂಥ ಘಟನೆಗಳು ನಡೀತದೆ. ಹಾಗಿರುವಾಗ ಮಕ್ಕಳು ಅಂತಲ್ಲ ಯಾರೇ ಆಗ್ಲಿ ಬಹಳ ಜಾಗೃತಿಯಲ್ಲಿ ಇರ್ಬೇಕು. ಅದೇ ಮೇಡಮ್, ಈ ಮಂಗಳೂರಲ್ಲಿ ಭಯದ ವಾತಾವರಣದಲ್ಲಿ ಬದುಕಬೇಕಾದಂತ ಒಂದು ಸನ್ನಿವೇಶವನ್ನು ಈಗ ಇನ್ನೊಂದು ಪಾಯಿಂಟ್, ಮೇನ್ ಪಾಯಿಂಟ್ ಎಂತ ಗೊತ್ತಾ ಸರ್, ಈಗ ಸೀದಾ ಮಕ್ಕಳು ಕಾಲೇಜಿಗೆ ಹೋಗಿದ್ದಾರೆ, ಅದು ಒಂದು ಹುಡುಗಿ ಹತ್ರ ಅದು ಬೇಕಾದ್ರೆ ಅವರ ಒಂದೇ ತರಗತಿಯಲ್ಲಿ ಕಲಿಯುವಂತ ವಿದ್ಯಾರ್ಥಿಗಳಲ್ಲಿ ನೀನು ಹಿಂದೂ ಹುಡುಗನೊಟ್ಟಿಗೆ ಇರ್ಬೇಕು, ನೀನು ಮುಸ್ಲಿಂ ಹುಡುಗಿಯೊಟ್ಟಿಗೆ ಇರ್ಬೇಕು. ಇದು ನಾವು ಇಂಥ ಒಂದು ಸಂಸ್ಕೃತಿಯನ್ನ ಬೆಳೆಸುವುದು ಇದು ಪ್ರಜಾಪ್ರಭುತ್ವಕ್ಕೆ ಹಾನಿಕರ. ಅಲ್ಲಲ್ಲ ನಾನು ಹೇಳ್ತಾ ಇರುವಂತದ್ದು ಮೇಡಮ್, ನೀವು ಮಾತು ಕೇಳ್ಬೇಕು. ನೀವು ಒಂದು ತರಗತಿಯಲ್ಲಿ ಎಲ್ಲಾ ಸಂಸ್ಕೃತಿಯಿಂದ ಎಲ್ಲಾ ಧರ್ಮದಿಂದ ಬಂದು ಕಲಿಯುವಂತ ವಿದ್ಯಾರ್ಥಿಗಳ ನಡುವೆ ನೀವು ಮುಸ್ಲಿಂಗಳು ಸಪರೇಟ್ ಇರ್ಬೇಕು, ಹಿಂದೂಗಳು ಸಪರೇಟ್ ಇರ್ಬೇಕು ಅಂತ ಕಂದಕವನ್ನು ನಾವು ಸೃಷ್ಟಿಸಬಾರ್ದು. ಅಂತ ಒಂದು ಅಲ್ಲಲ್ಲ, ನೀವು ಬಯಸುವಂತಹದ್ದು ಶಾಂತಿಗಾಗಿ ಆಗಿದ್ರು ಕೂಡ ಇದು ಪ್ರಜಾಪ್ರಭುತ್ವವಾದಂತ ಒಂದು ದೇಶಕ್ಕೆ ಇದು ಮಾರಕ. ಈ ಸಂಸ್ಕೃತಿ ನಾವಿಲ್ಲಿ ಎಲ್ಲರನ್ನು ಒಗ್ಗೂಡಿಸಿ ಬದುಕುವಂತ ಒಂದು ಸನ್ನಿವೇಶವನ್ನ ನಿರ್ಮಾಣ ಅಲ್ಲಿ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಕರೆಕ್ಟ್ ಆಗಿ ಇರ್ತದೆ. ಈ ಮಕ್ಕಳು ಕಾಲೇಜ್ ಕ್ಯಾಂಪಸ್ ಬಿಟ್ಟು ಆ ನಂತರ ಇವರದ್ದು ಕಾರ್ಬಾರ್ ನಡೀತದೆ ಸರ್, ಆಗುದಷ್ಟೇ. ಈ ಕಡೆಗೆ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಯಾರು ಇಲ್ಲಿ ಅನೈತಿಕತೆ ನಡೆಸ್ತಾ ಇದ್ದಾರೆ ಸರ್ವತ ಅಪರಾಧ ಯಾರದ್ದೇ ಮಗು. ಈಗ ಮಕ್ಕಳು ತಪ್ಪು ಮಾಡಿದ್ರೆ, ಕಾಲೇಜ್ ಮಕ್ಕಳು ತಪ್ಪು ಮಾಡಿದ್ರೆ ಅಪ್ಪನ ಬುದ್ಧಿ ಕಲಿಸ್ಲಿ ಸರ್. ಇವರು ಈ ತರ ಕಾನೂನನ್ನು ಕೈಗೆ ತೆಗೆದುಕೊಳ್ಳುವುದು ತಪ್ಪಲ್ವಾ? ಹೌದೌದು, ನಾನು ಹೇಳ್ತಾ ಇರೋದು, ಒಂದು ವೇಳೆ ಅಲ್ಲಿ ಅಸಭ್ಯ ವರ್ತನೆ ನಡೆಯುತ್ತೆ ಅಂದ್ಕೊಳ್ಳಿ, ಅವರು ಅಲ್ಲಿ ಪೊಲೀಸರನ್ನ ಕರೀಲಿ, ಕಾನೂನು ಅಲ್ಲೇ ಅಲ್ಲೇ ಪೊಲೀಸ್ ಜೀಪ್ ಇತ್ತಂತೆ. ನನ್ನ ಪಾಯಿಂಟ್ ಅದೆಲ್ಲ, ನೀವು ಅಲ್ಲಿಗ ಮಕ್ಕಳ ಮೇಲೆ ಹಲ್ಲೆ ನಡೆಸುವುದು ಸರ್ವತ ಅಪರಾಧ ಅಲ್ಲ ಸರ್. ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಈ ಮಕ್ಕಳು ಅಂತವರ ಕೈಗೆ ಯಾಕೆ ಸಿಗುವ? ಈ ಮಕ್ಕಳು ಅಲ್ಲಿಗೆ ಹೋಗಿದ್ದಾರೆ, ಓಕೆ, ನೀವ್ ಹೇಳಿದ ರೀತಿಯಲ್ಲಿ ತಪ್ಪೆ ಅಂದುಕೊಳ್ಳುವ, ಹೊಡಿಲಿಕ್ಕೆ ಇವರು ಯಾರು? ಅದೇ ಸರ್ ನಾನು ಹೇಳುದು, ಅದು ತಪ್ಪು. ಅದೇ ನಮ್ಮ ವಿಚಾರ. ಇನ್ನು ಈ ಮಕ್ಕಳಿಗೆ ಬುದ್ಧಿ ಮಾತು ಇರಬೇಕಾದಂತವರು, ಈ ಮಕ್ಕಳನ್ನ ವಿದ್ಯಾಸಂಸ್ಥೆಗೆ ಕಲಿಸುವಂತ ಅವ್ರ ತಂದೆ ತಾಯಿಗಳು. ಅದನ್ನು ಹೊರಗಿನಿಂದ ಗೂಂಡಗಳಿಂದ ನಾವು ಏನು ವಿದ್ಯಾರ್ಥಿಗಳು ಬುದ್ಧಿ ಕಲಿಬೇಕು ಅನ್ನೋದು ಅದು ಸರಿಯಲ್ಲ ಅಲ್ವಾ? ಹೇಗಿರ್ಬೇಕು ಕಾಲೇಜ್ ಕ್ಯಾಂಪಸ್ ಒಳಗೆ ಅವರು ಯಾವತ್ತು ಲೆಕ್ಚರ್ಸ್ ಭೇದ ಮಾಡಲ್ಲ ಸರ್. ಇವರು ಕ್ರಿಶ್ಚಿಯನ್ಸ್, ಇವರು ಹಿಂದೂಸ್, ಇವರು ಮುಸ್ಲಿಮ್ಸ್ ಎಲ್ಲರೂ ಒಂದೇ. ಧನ್ಯವಾದಗಳು ಶ್ರೀಮತಿ ಅವರೇ. ಎಲ್ಲರೂ ಒಟ್ಟಿ ಕುರ್ಸಿ ಪಾಠ ಮಾಡ್ತಾರೆ ಲೆಕ್ಚರ್ಸ್.
ಎಸ್ ಎಸ್ ಧನ್ಯವಾದಗಳು ಶ್ರೀಮತಿ ಅವರೇ, ನಿಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಕ್ಕೆ. ಅವ್ರು ಹೇಳ್ತಾ ಇರುವಂತದ್ದು ಅಲ್ಲಿ ಆಗಿರುವಂತಹ ಘಟನೆ ಅನ್ನುವಂಥದ್ದು ತಪ್ಪು, ಆದ್ರೆ ಮಕ್ಕಳು ವಿದ್ಯೆ ಕಲಿಯುವಂತಹ ಒಂದು ಸಂದರ್ಭದಲ್ಲಿ ಕೇವಲ ವಿದ್ಯೆಯನ್ನೇ ಕಲಿಬೇಕು, ಅದು ಬಿಟ್ಟು ಈ ರೀತಿ ತಿರುಗಾಡುವಂಥದ್ದೆಲ್ಲ ತಪ್ಪು ಅನ್ನುವಂಥದ್ದು. ಈ ಕುರಿತು ವಿಚಾರಣೆ ಅಥವಾ ಚರ್ಚೆನ ಮುಂದುವರಿಸೋಣ ಪುಟ್ಟ ವಿರಾಮದ ನಂತರ. ಕರೆಂಟ್ ಅಫೇರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಎಸ್, ತಣ್ಣೀರುಬಾವಿ ಬೀಚ್ ನಲ್ಲಿ ನಡೆದಂತಹ ಘಟನೆಗೆ ಒಂದು ಟ್ವಿಸ್ಟ್ ಸಿಕ್ಕಿದೆ. ವಿದ್ಯಾರ್ಥಿಗಳು ಅಸಭ್ಯವಾಗಿ ವರ್ತಿಸ್ತಾ ಇದ್ದಾರೆ ಅನ್ನುವಂತಹ ದೂರನ್ನ ಸಾರ್ವಜನಿಕ ಮಹಿಳೆಯರು ನೀಡಿದ್ದಾರೆ ಕಮಿಷನರಿಗೆ. ಆದ್ರೆ ಇನ್ನೊಂದೆಡೆ ಸುಮ್ನೆ ಆರೋಪ ಮಾಡಿ ಹಲ್ಲೆ ನಡೆಸಿದ್ದಾರೆ ಅನ್ನುವಂತಹದ್ದು ಕೂಡ ಕೇಳಿ ಬರ್ತಾ ಇದೆ. ಈ ಬಗ್ಗೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ನಮ್ಮ ಜೊತೆ ಇದ್ದಾರೆ ಮೊಹಮ್ಮದ್ ರಿಯಾಜ್ ಅವರು, ರಾಜ್ಯ ಸಮಿತಿ ಸದಸ್ಯರು, ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ. ಎಸ್, ನಾವು ಚರ್ಚೆ ಮಾಡ್ತಾ ಇದ್ವಿ ತಣ್ಣೀರುಬಾವಿ ಬೀಚ್ ನಲ್ಲಿ ಆದಂತಹ ಘಟನೆಯ ಬಗ್ಗೆ. ನಿಜಕ್ಕೂ ಅಲ್ಲಿ ನಡೆದದ್ದಾದ್ರೂ ಏನು ಅನ್ನುವಂಥದ್ದು. ಈಗಷ್ಟೇ ಒಬ್ರು ಕಾಲರ್ ಕರೆ ಮಾಡಿ ಹೇಳ್ತಾರೆ, ಏನು ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗ್ಬೇಕು, ಆ ಕಾಲೇಜಿಗೆ ಹೋಗಿ ವಿದ್ಯೆಯನ್ನ ಕಲಿಬೇಕು, ಈ ರೀತಿಯಾದಂತಹ ಬರ್ತ್ಡೇ ಸೆಲೆಬ್ರೇಷನ್ ಅನ್ನುವಂಥದ್ದು ಅನಾವಶ್ಯಕ. ನಿಜಕ್ಕೂ ಆ ಪೇರೆಂಟ್ಸಿಗೆ ಗೊತ್ತಿರೋದಿಲ್ಲ ಮಕ್ಕಳು ಎಲ್ಲಿ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗೆ ಅವ್ರು ಹೇಳ್ತಾರೆ ಬುದ್ಧಿವಾದ ಹೇಳಿ ಬಿಡ್ಬೋದಿತ್ತು, ಅವರು ಮಾಡಿರುವಂಥದ್ದು ತಪ್ಪು ಅನ್ನೋಂಥದ್ದು. ನಿಜಕ್ಕೂ ಈ ರೀತಿಯಾದಂಥದ್ದು ಒಂದು ಒಳ್ಳೆಯ ಮೆಸೇಜ್ ಅಂತಾನೆ ಹೇಳ್ಬೋದು. ವಿದ್ಯಾರ್ಥಿಗಳು ಕೇವಲ ಅಂದ್ರೆ ತಮ್ಮ ಸಮಯವನ್ನ ಕಾಲೇಜಿಗೆ ಹೋಗಿ ಬರುವಂಥದ್ದಕ್ಕೆ ಮಾತ್ರ ಮೀಸಲಿಟ್ರೆ ಉತ್ತಮ ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಇದ್ರು. ಸೊ ಈ ಬಗ್ಗೆ ಒಂದು ಕರೆ ಇದೆ. ಹಲೋ, ನಮಸ್ತೆ, ತಮ್ಮ ಹೆಸರು? ಹರೀಶ್ ಅವರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಎಸ್, ಮಂಗಳೂರಿಂದ. ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ ಸರ್. ಎಸ್, ಹೇಳಿ ಸರ್. ಕರೆ ಕಟ್ಟಾದ್ರೆ ನಿಮ್ಗೆ ಮಾತಾಡಕ್ಕಾಗಲ್ಲ. ಅಲ್ಲ, ಒಂದು ಧರ್ಮದವರು ಮಾತ್ರ ಹಲ್ಲೆ ಮಾಡಿದ್ರೆ ನೀವು ಎಕ್ಸ್ಪೋಸ್ ಮಾಡ್ತೀರಾ? ಬೇರೆ ಧರ್ಮದವರು ಹಲ್ಲೆ ಮಾಡಿದ್ರೆ ಎಕ್ಸ್ಪೋಸ್ ಮಾಡಿದ್ರೆ ಯಾಕೆ ಅಂತ ಹೇಳಿ? ಯಾವ ಧರ್ಮದವರು ಸರ್ ಹಲ್ಲೆ ಮಾಡಿದ್ರೆ ಎಕ್ಸ್ಪೋಸ್ ಮಾಡಲ್ಲ? ಒಂದು ವಿಜಯಲ್ಲಿ ಒಂದು ಹುಡುಗಿಯನ್ನು ಕರ್ಕೊಂಡು ಹೋಗಿ ಮೀನು ವ್ಯಾಪಾರಿ ಇಬ್ಬರಿಗಳು ಮೀನು ವ್ಯಾಪಾರಿ ಗೊತ್ತಲ್ಲ, ಅದನ್ನು ವಿಡಿಯೋ ಮಾಡಿ ಫೋಕಸ್ ಮಾಡಿದ್ದಾರೆ ಗೊತ್ತಲ್ಲ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಾಗ ಆಗ ಮೀಡಿಯಾ ಕೂಡ ತುಂಬಾ ಡಿಬೇಟ್ ಗಳನ್ನ ಮಾಡಿದೆ, ಚರ್ಚೆಗಳನ್ನ ಮಾಡಿದೆ. ತಪ್ಪಿದ್ದಾಗ ಎಂತ ಮೇಡಮ್ ಎಂತ ಮಾಡಿದೆ? ಎಂತ ಮಾಡಲಿಲ್ಲ. ಧರ್ಮದವರಿಗೆ ಫೋಕಸ್ ಮಾಡಿ ಒಂದ್ಸರಿ ಮಾಡ್ಬಾರ್ದು. ಎಸ್, ಕೇಳ್ತಾ ಇಲ್ಲ ಸರ್. ಹಲೋ, ಎಸ್, ಬಹುಶಃ ನೆಟ್ವರ್ಕ್ ಪ್ರಾಬ್ಲಮ್ ಅಥವಾ ಅವರೇ ಕರೆ ಕಟ್ ಮಾಡಿದ ಗೊತ್ತಿಲ್ಲ. ಎಸ್, ಹೆಂಗಸ್ ಮಾತಾಡಿದಕ್ಕೆ ಒಂದು ವಿದ್ಯಾರ್ಥಿಗಳು ಅವರ ಕಲಿಕಾ ಸಮಯದಲ್ಲಿ ಈ ರೀತಿ ಹೋಗುವಂತಹದ್ದು, ಅದರ ಮೇಲೆ ಪೋಷಕರು ನಿಗಾ ಇರಿಸಬೇಕಾದಂತದ್ದು. ಆದ್ರೆ ಅದು ಎಲ್ಲವೂ ಕೂಡ ಒಬ್ಬನ ಖಾಸಗಿ ವಿಚಾರ. ಒಂದು ವಿದ್ಯಾರ್ಥಿಗೂ ಕೂಡ ಅವರದಾದಂತಹ ಖಾಸಗಿತನ ಇದೆ, ವೈಯಕ್ತಿಕವಾದಂತಹ ಸ್ವಾತಂತ್ರ್ಯ ಇದೆ. ಅದನ್ನ ನಾವು ಹರಣ ಮಾಡ್ಲಿಕ್ಕೆ ನಮ್ಮಿಂದ ಸಾಧ್ಯವಾಗಿಲ್ಲ. ಅವರು ಬರ್ಡೇ ಆಚರಿಸಬೇಕಾ ಆಚರಿಸಬಾರ್ದಾ ಬೇಡ ಅನ್ನೋದನ್ನ ಇನ್ನೊಬ್ಬನಿಗೆ ತೀರ್ಮಾನಿಸಲಿಕ್ಕೆ ಅಥವಾ ಅದ್ರ ಬಗ್ಗೆ ಇದು ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಅದು ಅವರ ಖಾಸಗಿಯಾದಂತಹ ವಿಚಾರ. ಅಲ್ಲಿಗೆ ಹೋಗಿ ನಾವು ಬಂದು ಹೊಡೆಯುವಂತಹದ್ದು. ಹಲೋ, ನಮಸ್ತೆ, ತಮ್ಮ ಹೆಸರು? ಇರ್ಫಾನ್ ಅಂತ ಮೇಡಮ್. ಇರ್ಫಾನ್ ಅವರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಮಂಗಳೂರಿಂದ. ಮಂಗಳೂರಿಂದ. ಎಸ್, ಹೇಳಿ ಇರ್ಫಾನ್ ಅವರೇ. ಎಸ್, ಹೇಳಿ ಇರ್ಫಾನ್ ಅವರೇ, ಕೇಳಿಸ್ತಾ ಇದೆ, ಹೇಳಿ. ದಯವಿಟ್ಟು ಜೋರಾಗಿ ಮಾತಾಡಿ. ಹಲೋ. ಎಸ್, ಹೇಳಿ ಇರ್ಫಾನ್ ಅವರೇ. ಹಲೋ, ಇದು ನೈತಿಕ ಪೊಲೀಸ್ಗಿರಿ ಮಂಗಳೂರಲ್ಲಿ. ಏನು ಮೊದಲ ಏನಲ್ಲ, ಇದಕ್ಕಿಂತ ಮುಂಚೆ ತುಂಬಾ ಸರಿಯಾಗಿದೆ. ಇಂಥ ಗಲಭೆಗಳು ಮಂಗಳೂರಲ್ಲಿ ನಡೆದ್ರೆ ನಿಜವಾಗ್ಲೂ ಮಂಗಳೂರಿಗೆ ವಿದೇಶದಿಂದ ಬರುವ ಹಾಗೂ ಇತರ ರಾಜ್ಯದಿಂದ ಬರುವ ವಿದ್ಯಾರ್ಥಿಗಳು ನಿಜವಾಗಿ ಮಂಗಳೂರಿಗೆ ಬರಲ್ಲ. ಈ ತರ ಇಂತಹ ಘಟನೆಗಳು ಒಂದು ಎರಡಲ್ಲ, ಮಂಗಳೂರಲ್ಲಿ ತುಂಬಾ ಇಂಥದ್ದಾಗ್ತಾ ಇದೆ ಮೇಡಮ್. ಇಂಥ ಘಟನೆಗೆ ಸರ್ಕಾರದಿಂದ ಯಾವ ರೀತಿಯ ಕಠಿಣ ಕ್ರಮ ತಗೊಳ್ಬೇಕು ಅದೆಲ್ಲ ತಗೊಳ್ಬೇಕು.
ಸೊ ನೈತಿಕ ಪೊಲೀಸ್ ಗಿರಿ ಅನ್ನುವಂಥದ್ದು ಮಂಗಳೂರಲ್ಲಿ ಸಾಕಷ್ಟು ಬಾರಿ ಆಗಿದೆ, ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಇರ್ಫಾನ್ ಅವರೇ ಕರೆ ಮಾಡಿದ್ದಕ್ಕೆ. ಅವ್ರು ಹೇಳ್ತಾ ಇದ್ರು ಇದು ಮೊದಲೇದಲ್ಲ, ಸಾಕಷ್ಟು ಬಾರಿ ಆಗಿದೆ. ಆಗ್ಲಿಂದ ಹೇಳ್ತಾ ಇರುವಂತದ್ದು ಮೊದಲೇನಲ್ಲ, ಜನಗಳು ತುಂಬಾ ಈ ವಿಚಾರದಿಂದ ಸಫರ್ ಆಗಿದ್ದಾರೆ. ಜನಗಳಿಗೆ ಇಲ್ಲಿ ಮಂಗಳೂರಿಗೆ ಮಕ್ಕಳನ್ನ ಕಳಿಸ್ಲಿಕ್ಕೆ ಪೋಷಕರು ಭಯಪಡುವಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಇದನ್ನು ಇತ್ತೀಚೆಗೆ ಪ್ರತಾಪ್ ಸಿಂಹ ಅವರು ನಾನು ಹೇಳಿದ ಸುಳ್ಯದಲ್ಲಿ ಸುರಕ್ಷಾ ಯಾತ್ರೆಯಲ್ಲಿ ಹೇಳಿದ್ರು ಅಂತ. ಆದ್ರೆ ಅವರಿಗೆ ಗೊತ್ತಿರಬೇಕು, ಅವರದೇ ಹಿಂದೆ ಇರುವಂತ ಅವರೇ ಮಾಡುವಂತಹ ಸಂಘ ಪರಿವಾರದ ಪ್ರೇರಿತ ಶಕ್ತಿಗಳು ಇದನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇದನ್ನ ಕೆಲವೊಂದು ಅಲ್ಪಸಂಖ್ಯಾತ ಸಮುದಾಯದ ಸಂಘಟನೆ ಮೇಲೆ ಹಾಕ್ಲಿಕ್ಕೆ ಅವರು ಪ್ರಯತ್ನಿಸಿದ್ರು. ಆದ್ರೂ ಇಲ್ಲಿ ನಾವು ನೋಡ್ಬೇಕಾದಂಥದ್ದು ಕಳೆದ ಹಲವಾರು ವರ್ಷಗಳಿಂದ ಇವರು ಇದನ್ನೇ ಮಾಡ್ತಾ ಇದ್ದಾರೆ. ನಿರಂತರವಾಗಿ ಮಂಗಳೂರನ್ನ ಈ ರೀತಿಯಾಗಿ ಮಾಡಿ ಪ್ರತ್ಯೇಕವಾಗಿ ಚುನಾವಣೆ ಬರುವಂತಹ ಸಂದರ್ಭದಲ್ಲಿ ಇವರು ಎಲ್ಲಿಗೆ ಇವರಿಗೆ ಸಂಸ್ಕೃತಿಯ ಮೇಲೆ ಅಷ್ಟೊಂದು ಪ್ರೀತಿ ಅಥವಾ ಧರ್ಮದ ಮೇಲೆ ಅಷ್ಟೊಂದು ಪ್ರೀತಿ ಬರೋದು ಗೊತ್ತಿಲ್ಲ. ಇವರು ಬಂದ್ಬಿಟ್ಟು ಇದನ್ನೇ ಮಾಡುವಂತದ್ದು. ಯಾಕಂತ ಹೇಳಿದ್ರೆ ಈ ಚುನಾವಣಾ ಸಂದರ್ಭದಲ್ಲಿ ಒಂದು ಕೋಮುಗಲಭೆ ಹುಟ್ಟಿಸಬೇಕು, ಇನ್ನೊಂದು ರಂಜಾನ್ ಸಮಯದಲ್ಲಿ ಇವರು ಮಾಡುವಂತದ್ದು. ಇದಕ್ಕೆ ಕಡಿವಾಣ ಹಾಕಬೇಕಾದದ್ದು, ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕಾದ್ದು ಇಲ್ಲಿನ ಸರ್ಕಾರಗಳು, ಜಿಲ್ಲಾಧಿಕಾರಿಗಳು ಮತ್ತು ಇಲ್ಲಿನ ಪೊಲೀಸ್ ಇಲಾಖೆಗಳು. ಯಾವುದೇ ಘಟನೆ ನಡೆದ ನಂತರ ಎಚ್ಚರಗೊಳ್ಳುವುದಕ್ಕಿಂತ ಅದಕ್ಕೆ ಮುಂಚಿತವಾಗಿ ಅದನ್ನು ತಡೆಯುವಂತ ಯತ್ನವನ್ನು ಮಾಡಿದಾಗಿರ್ತದೆ ಒಂದು ಸರ್ಕಾರ, ಒಂದು ಜಿಲ್ಲಾ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಮಾಡಬೇಕಾದಂತ ಅತಿ ದೊಡ್ಡವಾದಂತಹ ಜವಾಬ್ದಾರಿ ಮತ್ತು ಅತಿ ದೊಡ್ಡವಾದಂತಹ. ಸರ್, ಇನ್ನೊಂದು ಪ್ರಶ್ನೆ, ಕೇವಲ ಇದು ಹಿಂದೂ ಸಂಘಟನೆ ಕಾರ್ಯಕರ್ತರು ಮಾಡ್ತಾ ಇಲ್ಲ, ಈ ಹಿಂದೆ ಸಾಕಷ್ಟು ಮುಸ್ಲಿಂ ಕಾರ್ಯಕರ್ತರು ಕೂಡ ಮಾಡಿದ್ದಾರೆ, ಹೋಗಿ ಗೂಂಡಾಗಿರಿ ಮಾಡಿರುವಂತದ್ದು ಅಥವಾ ಇನ್ನೊಂದು ಕೋಮುವಿನ ಹುಡುಗನ ಜೊತೆ ತಿರುಗುತ್ತಾ ಇರುವಂತದ್ದು, ಆ ಹುಡುಗಿಗೆ ಬೆದರಿಕೆ ಹಾಕಿರುವಂತದ್ದು. ಸೊ ಹೀಗೆ ಮಾಡ್ತಾ ಇದೆ, ಎರಡೂ ಕೋಮಿನವರು ಕೂಡ ಮಾಡ್ತಾರೆ, ಇಬ್ಬರಲ್ಲೂ ಕೂಡ ಬೇರೆ ಬೇರೆ ಆದಂತಹ ಸಂಘಟನೆಗಳಿದೆ, ಕಾಂಪಿಟೇಟಿವ್ ಇದೆ. ಅದು ತಪ್ಪು. ಸಂಸ್ಕೃತಿಯನ್ನ ಮಂಗಳೂರಿಂದ ಯಾರೇ ಮಾಡುದಿದ್ರು ಅದು ತಪ್ಪು. ಆದ್ರೆ ಇಲ್ಲಿ ನಾನು ಹೇಳ್ತಾ ಇರುವಂತದ್ದು, ಇನ್ನೊಂದು ಸಮುದಾಯದವರು ಇಲ್ಲಿ ಕೆಲವೊಮ್ಮೆ ವಿಡಿಯೋ ಮಾಡಿ ಬಿಟ್ಟಿದ್ದಾರೆ ಅಥವಾ ಹೆದರಿಸಿದ್ದಾರೆ, ಏನು ಕೇಳಿದ್ದಾರೆ, ಇಲ್ಲಿ ಅದೆಲ್ಲ ವಿಚಾರ. ಹೊಡೆಯುವಂತದ್ದು, ಅತಿ ಕ್ರೂರವಾಗಿ ಮರ್ದಿಸುವಂತದ್ದು, ಹಲ್ಲೆ ನಡೆಸುವಂತದ್ದು, ರಾಕ್ಷಸ ವರ್ತನೆಯನ್ನು ತೋರಿಸುವಂತಹದ್ದು. ಎಸ್, ನನ್ನ ಪ್ರಶ್ನೆ ಏನಂದ್ರೆ, ಎರಡು ಸಮುದಾಯದವರು ಕೂಡ ಹೋಗಿ ಹಲ್ಲೆ ಮಾಡುವಂಥದ್ದು, ಬೈಯುವಂಥದ್ದು ಅಥವಾ ಸುಖ ಸುಮ್ಮನೆ ಫ್ರೆಂಡ್ಸ್ ಜೊತೆ ತಿರುಗುತ್ತಾ ಇದ್ರೆ, ಫಾರ್ ಎಕ್ಸಾಂಪಲ್ ಒಂದು 4-5 ಜನ ಗ್ರೂಪ್ಸ್ ಇದ್ರೆ ಹುಡುಗ ಹುಡುಗಿದು, ಸೊ ಅಲ್ಲೇ ಯಾಕೆ ಹೋಗ್ತೀಯಾ ಅನ್ನುವಂಥದ್ದು, ಈ ಹಿಂದೆ ಮಾಲ್ ಅಲ್ಲಿ ಬುರ್ಕಾ ಹಾಕಿ ಡ್ಯಾನ್ಸ್ ಮಾಡಿದಂಥದ್ದು ಬಹುದೊಡ್ಡ ಇಶ್ಯೂ ಆಗಿತ್ತು. ಸೊ ವೈಯಕ್ತಿಕ ಸ್ವಾತಂತ್ರ್ಯ ಅನ್ನುವಂಥದ್ದು ಎಲ್ಲಾ ಧರ್ಮದಲ್ಲೂ ಒಂದು ರೀತಿಯಾದಂತಹ ಕಟ್ಟುಪಾಡಿಗೆ ಮೀಸಲಿಟ್ಟಿದ್ದಾರೆ, ಅಥವಾ ಸಂಸ್ಕೃತಿ ಹೆಸರಿನಲ್ಲಿ ಮಕ್ಕಳಿಗೆ ಸ್ವಾತಂತ್ರ್ಯವನ್ನ ನೀಡ್ತಾ ಇದ್ದಾರೆ, ಅಥವಾ ಕೋಮುಗಲಭೆಯನ್ನು ಹುಟ್ಟುಹಾಕ್ಲಿಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ? ಇದು ನೆಕ್ಸ್ಟ್ ಕ್ವಶನ್ ಅನ್ನುವಂಥದ್ದು ಬರ್ತದೆ. ಆದ್ರೆ ಬುದ್ಧಿವಂತರ ಜಿಲ್ಲೆ ಉಡುಪಿ ಅಥವಾ ಮಂಗಳೂರಿನಲ್ಲಿ ಈ ರೀತಿ ಪದೇ ಪದೇ ಆಗ್ತದೆ. ಸೊ ಇದೆಷ್ಟರ ಮಟ್ಟಿಗೆ ಸರಿ? ಈ ರೀತಿಯಾಗಿ ಮಾಡುವಂಥದ್ದು ನಿಜಕ್ಕೂ ಒಂದು ಒಳ್ಳೆಯ ಧರ್ಮದ ಅಥವಾ ಒಳ್ಳೆಯ ಸಂಘಟನೆಯ ಲಕ್ಷಣವ? ಸಂಘಟನೆಗಳು ಹುಟ್ಕೊಳ್ಳುವಂತಹದ್ದು ಬಹುಶಃ ಆ ಒಂದು ಧರ್ಮದಲ್ಲಿ ಹಿಂದೆ ಉಳಿದಂತಹ ಸಮಾಜದಲ್ಲಿ ಹಿಂದೆ ಉಳಿದಂತಹ ವ್ಯಕ್ತಿಗಳಿಗೆ ಸಹಾಯ ಮಾಡುವಂತಹ ಉದ್ದೇಶ ಇರ್ಬೋದು, ಹಲವಾರು ಉದ್ದೇಶಗಳನ್ನು ಇಟ್ಕೊಂಡು ಹುಟ್ಕೊಳ್ತದೆ. ತದನಂತರ ಮಾಡುವಂಥದ್ದು ಈ ರೀತಿಯಾದಂತಹ ಗೂಂಡಾಗಿರಿ ವರ್ತನೆ ಅನ್ನುವಂಥದ್ದು ಸಾಕಷ್ಟು ಜನರ ಬುದ್ಧಿಜೀವಿಗಳ ಆರೋಪ. ಕರೆಕ್ಟ್, ನೀವು ಹೇಳಿದ್ದು. ಯಾರು ಕೂಡ ಇಂಥ ಅನೈತಿಕತೆಗೆ ಇಂಥ ಸಂಸ್ಕೃತಿ ಏನು ಇಂಥ ಗೂಂಡಾಗಿರಿ ಸಂಸ್ಕೃತಿಯನ್ನು ಬೆಳೆಸಬಾರ್ದು. ಅದು ಯಾವುದೇ ಧರ್ಮದವರಾಗಲಿ, ಯಾವುದೇ ಸಂಘಟನೆಯವರಾಗಲಿ, ಯಾವುದೇ ಜಾತಿಯವರಾಗಲಿ, ಯಾವುದೇ ಸಮುದಾಯದವರಾಗಲಿ, ಇವರೆಲ್ಲರೂ ಮಾಡಬೇಕಾಗಿರೋದು ಮಂಗಳೂರನ್ನಾಗಲಿ ಈ ದೇಶವನ್ನಾಗಲಿ ಒಂದು ಶಾಂತಿಯುತವಾದಂಥ ಸೌಹಾರ್ದಯುತವಾದಂಥ ಒಂದು ರಾಷ್ಟ್ರವನ್ನು ಕಟ್ಟಲಿಕ್ಕೆ. ಅದು ಬಿಟ್ಟು ಇಲ್ಲಿ ನಮಗೆ ಎಲ್ಲವೂ ದೊರೀಬೇಕು, ನಮ್ಮ ಇದೇ ಸರಿ, ನಾವು ಮಾಡಿದ್ದೆ ಸರಿ ಅನ್ನುವಂಥ ವಾದ ತಪ್ಪು. ಅದು ಸರಿಯಲ್ಲ. ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕ. ಇನ್ನು ಅವರವರ ಧರ್ಮ ಅನ್ನುವಂಥದ್ದು ಅವರವರ ಆಯ್ಕೆ ಆಗಿರ್ತದೆ. ಆ ಧರ್ಮದ ಅನುಸಾರವಾಗಿ ಅವರು ಬದುಕ್ತಾರೆ, ಅವರು ಬದುಕದೇ ಇರ್ತಾರೆ. ಅದಕ್ಕೆ ಯಾರಿಗೂ ಕೂಡ ಫೋರ್ಸ್ ಮಾಡಿ ನೀನು ಹಿಂದೂ ಧರ್ಮದಲ್ಲಿ ಈಗ ಹೇಳಿದೆ ನೀವು ಇದೇ ರೀತಿ ಬದುಕಬೇಕು ಅಂತೇಳಿ ಫೋರ್ಸ್ ಮಾಡಿ ಮಾಡುವ ರೀತಿ ಇಲ್ಲ. ಅದು ಇನ್ನೊಂದು ಧರ್ಮದವನಿಗೂ ಮುಸ್ಲಿಂ ಆಗಿ ನೀನು ಇದನ್ನು ಮಾಡಬೇಕು ಅಂತ ಫೋರ್ಸ್ ಮಾಡುವಂತ ಇದಿಲ್ಲ. ಅದು ಅವನವನ ವೈಯಕ್ತಿಕವಾದಂತಹ ಸ್ವಾತಂತ್ರ್ಯದ ಭಾಗವಾಗಿದೆ. ಅವನ ಧರ್ಮವನ್ನ ಅವನಿಗೆ ಅನುಸಾರವಾಗಿ ಸ್ವೀಕರಿಸಿ ಅದಕ್ಕೆ ಅನುಗುಣವಾಗಿ ನಡೆಸುವಂತ ಒಂದು ಸ್ವಾತಂತ್ರ್ಯವನ್ನು ಇಲ್ಲಿನ ಪ್ರಜಾಪ್ರಭುತ್ವ ವ್ಯವಸ್ಥೆ ನೀಡುತ್ತದೆ. ಹಾಗಾಗಿ ಇದನ್ನು ಮಾಡಿಸ್ಲಿಕ್ಕೆ, ಇದನ್ನು ತಡೀಲಿಕ್ಕೆ ಒಂದು ಗುಂಪಿನ ಸಂಘಟನೆಗಳ ಅಥವಾ ಗೂಂಡಗಳ ಅಗತ್ಯತೆ ದಕ್ಷಿಣ ಕನ್ನಡಕ್ಕಿಲ್ಲ. ಒಂದು ವೇಳೆ ಇದನ್ನು ತಡೆಯುವಲ್ಲಿ ವಿಫಲವಾದರೆ, ಇದನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡುವಲ್ಲಿ ವಿಫಲವಾಗಿದ್ದರೆ, ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಇದರ ವಿರುದ್ಧವಾಗಿ ವಿದ್ಯಾರ್ಥಿ ಶಕ್ತಿ ಸಾರ್ವಜನಿಕರು ಭುಗಿಲೇಳುವಂತ ಒಂದು ಲಕ್ಷಣಗಳು ಮಂಗಳೂರಲ್ಲಿ ಕಾಣ್ತದೆ. ಯಾಕಂದ್ರೆ ಜನರು ಇದರಲ್ಲಿ ತುಂಬಾ ನೋವನ್ನ, ಕಷ್ಟವನ್ನ ಅನುಭವಿಸಿ ಎರಡೂ ಸಂಘಟನೆಗಳು ಪದೇ ಪದೇ ಮಾಡ್ತದೆ. ಫಾರ್ ಎಕ್ಸಾಂಪಲ್ ಮುಸ್ಲಿಂ ಹುಡುಗ ಅಥವಾ ಹುಡುಗಿಯರು ಕೂಡ ಬೇರೆ ಧರ್ಮದ ಹುಡುಗ ಹುಡುಗಿಯರ ಜೊತೆ ಫ್ರೆಂಡ್ಶಿಪ್ ಮಾಡುವಂಥದ್ದು ಹೆದರುತ್ತದೆ, ಯಾಕಂದ್ರೆ ಈ ಸಂಘಟನೆಗಳ ಭಯದಿಂದ. ಅಥವಾ ಹಿಂದೂ ಹುಡುಗ ಹುಡುಗಿಯರಿಗೂ ಕೂಡ ಇದೇ ರೀತಿಯಾದಂತಹ ಭಯ ಇಲ್ಲಿನ ಇತ್ತೀಚಿನ ಸಮಾಜದಲ್ಲಿ ಹುಟ್ಕೊಂಡಿದೆ. ಹಾಗಾದ್ರೆ ನನ್ನ ಪ್ರಶ್ನೆ ಏನಂದ್ರೆ, ಇಲ್ಲಿನ ಪೊಲೀಸರು ವಿಫಲರಾಗಿದ್ದಾರಾ ಇವರನ್ನ ತಡೆ ಹಿಡಿಯುವಲ್ಲಿ, ಅಥವಾ ನ್ಯಾಯ ಅನ್ನುವಂಥದ್ದು ಸಿಗ್ತಾ ಇಲ್ವಾ, ಅಥವಾ
ಇತ್ತೀಚೆಗೆ ಬಂದಂತಹ ಪ್ರಕರಣಗಳ ಖುಲಾಸೆಗಳಿರ್ಬೋದು ಅಥವಾ ಇತ್ತೀಚೆಗೆ ಆದಂತಹ ಪ್ರಕರಣಗಳಿಗೆ ಪೊಲೀಸ್ ಇಲಾಖೆ ಸರಿಯಾದ ಕ್ರಮವನ್ನು ಕೈಗೊಳ್ಳದೆ ಈ ರೀತಿಯಾದಂತಹ ಗೂಂಡಾಗಿರಿ ವರ್ತನೆಗಳು ಸಂಘಟನೆಗಳಿಂದ ಹೆಚ್ಚಾಗ್ತಾ ಇದೆ. ಪರ್ಟಿಕ್ಯುಲರ್ಲಿ ನಾನು ಇದೊಂದೇ ಸಂಘಟನೆ ಅಂತ ಕೈ ಮಾಡಿಲ್ಲ, ಇವತ್ತು ಈ ಸಂಘಟನೆ, ನಾಳೆ ಮತ್ತೊಂದು ಸಂಘಟನೆ, ಮತ್ತೊಂದು ಮಗದೊಂದು ಸಂಘಟನೆಗಳು ಹುಟ್ಕೊಳ್ತಾನೆ ಇರ್ತದೆ. ಸ್ವಾತಂತ್ರ್ಯ ಅನ್ನುವಂಥದ್ದು ಅಡ್ಡಿಪಡಿಸ್ತಾನೆ ಇರ್ತದೆ. ಇದು ಸ್ಟೂಡೆಂಟ್ಸ್ಗೆ ಮಾತ್ರ ಅಲ್ಲ, ಪ್ರಾಯಕ್ಕೆ ಬಂದಂತಹ ಜಾಬಿಗೆ ಹೋಗುವಂತಹ ಹುಡುಗ ಹುಡುಗಿಯರಿಗೂ ಕೂಡ ಫ್ರೆಂಡ್ಶಿಪ್ ಲೆಕ್ಕದಲ್ಲಿ ಎಲ್ಲೂ ಕೂಡ ಸುತ್ತುವಾಗಲಿಲ್ಲ. ಅಲ್ಲಿ ಕೇಸರಿ ಜಿಹಾದ್ ಅನ್ನುವಂಥದ್ದು, ಇಲ್ಲಿ ಲವ್ ಜಿಹಾದ್ ಅನ್ನುವಂಥದ್ದು, ಈ ಹೆಸರುಗಳನ್ನ ಹಿಡ್ಕೊಂಡು ಗೂಂಡಾಗಿರಿ ಮಾಡುವಂಥದ್ದು, ನಾಳೆ ಕೊಲೆ ಮತ್ತೊಂದು ಮಗದೊಂದು ಮಾಡ್ತಾನೆ ಇರ್ತದೆ. ಸೊ ಇದಕ್ಕೆ ನ್ಯಾಯಾಲಯ ಅಥವಾ ಪೊಲೀಸರ ವ್ಯವಸ್ಥೆ ಅಥವಾ ಕಾನೂನು ಅನ್ನುವಂಥದ್ದು ನಮ್ಮ ಈ ಜಿಲ್ಲೆಗಳಲ್ಲಿ ಸೂಕ್ತವಾಗಿಲ್ವಾ ಅಥವಾ ಸರಿಯಾಗಿಲ್ವಾ ಅನ್ನುವಂಥದ್ದು ಸೂಕ್ತವಾದಂತಹ ಕಾನೂನನ್ನು ರಚಿಸಬೇಕಾದಂತ ಅಗತ್ಯತೆ ಇದೆ. ಇದಕ್ಕೆ ಕಡಿವಾಣ ಹಾಕುವ ರೀತಿಯಲ್ಲಿ ಸರ್ಕಾರಗಳು ಎಚ್ಚೆತ್ತುಕೊಳ್ಬೇಕಂತ ಅಗತ್ಯತೆ ಇದೆ. ಲಾಸ್ಟ್ ಹೋಮ್ ಸ್ಟೇ ದಾಳಿ ನಡೆದಂತಹ ಸಂದರ್ಭದಲ್ಲಿ ಒಬ್ಬ ಪತ್ರಕರ್ತ ತನ್ನ ಪತ್ರಿಕಾ ವೃತ್ತಿಯನ್ನ ಮೆರೆದಂತ, ಪತ್ರಿಕಾ ಧರ್ಮವನ್ನ ಮೆರೆದಂತ ಸಂದರ್ಭದಲ್ಲಿ ಆತನನ್ನು ಕೂಡ ಜೈಲಿಗೆ ಅಟ್ಟುವ ಮೂಲಕವಾಗಿತ್ತು ಅವತ್ತಿನ ಜಗದೀಶ್ ಶೆಟ್ಟರ್ ಸರ್ಕಾರ ವರ್ತಿಸಿರುವಂತಹದ್ದು. ಅದೆಲ್ಲ ಮಾಡಬೇಕಾಗಿರೋದು. ಅಲ್ಲಿ ಯಾರು ತಪ್ಪೆಸಗಿದ್ದಾರೆ, ಅಲ್ಲಿ ಯಾರು ಅನ್ಯಾಯವೆಸಗಿದ್ದಾರೆ, ರಾಕ್ಷಸ ವರ್ತನೆಯನ್ನ ಮಾಡಿದ್ದಾರೆ, ಅವರ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿರೋದು ಸರ್ಕಾರದ ಕೆಲಸ. ಮತ್ತು ಮಂಗಳೂರಿನಲ್ಲಿ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಸರ್ಕಾರಗಳು ಕೇವಲ ಏನು ಮುಂದಿನ ಚುನಾವಣೆಯನ್ನ ತಲೆಯಲ್ಲಿಟ್ಟು ಮಾತ್ರ ಕೆಲಸ ಮಾಡ್ತಾ ಇದೆ. ಅದು ಬಿಟ್ಟು ಈಗ ಸಾರ್ವಜನಿಕರ ತೊಂದರೆಗಳನ್ನ ಗಮನಿಸುವಲ್ಲಿ ವಿಫಲವಾಗಿದೆಯಾ ಅನ್ನುವಂಥ ಸಂಶಯ. ಪ್ರತ್ಯೇಕವಾಗಿ ಮಂಗಳೂರಿನ ಜಿಲ್ಲಾ ಇದು ಮಲಗಿಕೊಂಡಿದೆ ಅಂತ ಪೊಲೀಸರು ಎಚ್ಚರಿಕೆಯಲ್ಲಿದ್ದಾರೆ. ಮಂಗಳೂರು ಜಿಲ್ಲಾಧಿಕಾರಿಗಳೇನಿದ್ದಾರೆ ಅವರು ಯಾವುದಿಂತ ಘಟನೆಗಳಲ್ಲಿ ಸಾಮೀಪ್ಯವನ್ನೇ ಮಾಡ್ತಾ ಇಲ್ಲ, ಅವರ ಹಸ್ತಕ್ಷೇಪವನ್ನೇ ಮಾಡ್ತಾ ಇಲ್ಲ. ಇಂಥದ್ದೊಂದು ಮಂಗಳೂರಲ್ಲಿ ಕಾಣ್ತಾ ಇದೆ. ಹಾಗಾಗಿ ನಮ್ಮದು ಯಾವುದೇ ಸಂಘಟನೆಗಳಾಗ್ಲಿ ಇಲ್ಲಿನ ಸಾರ್ವಜನಿಕರಿಗೆ, ಇಲ್ಲಿನ ಸಮಾಜಕ್ಕೆ ಒಡಕುಂಟುವಂತ ಕೆಲಸವನ್ನ ಮಾಡಬಾರ್ದು. ಅದು ಯಾವುದೇ ಸಂಘಟನೆ ಮಾಡೋದಾದ್ರೂ ಕೂಡ ಅದು ಇಲ್ಲಿನ ಏನು ಸಮಾಜಕ್ಕೆ ಮತ್ತು ಇಲ್ಲಿನ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅದು ವಿರುದ್ಧವಾದಂಥದ್ದು, ಇಲ್ಲಿನ ಸಂವಿಧಾನಕ್ಕೆ ವಿರುದ್ಧವಾದಂಥದ್ದು. ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಇಂತಹ ಕೃತ್ಯಗಳನ್ನ ಕಡಾಖಂಡಿತವಾಗಿ ಖಂಡಿಸ್ತದೆ ಮತ್ತು ಇಂತಹ ಯಾವುದೇ ಕೃತ್ಯಗಳಿಗೆ ಹೋಗದಂತೆ, ಇಂಥ ಗೂಂಡಾಗರಿಗಳಿಗೆ ಹೋಗದಂತೆ ನಮ್ಮ ವಿದ್ಯಾರ್ಥಿಗಳನ್ನ, ನಮ್ಮ ಕಾರ್ಯಕರ್ತರನ್ನ ನಾವು ಎಜುಕೇಟ್ ಮಾಡ್ತಾ ಇದ್ದೇವೆ. ಸೊ ಬೇರೆ ಸಂಘಟನೆಗಳು, ನಿಮ್ಮ ಧರ್ಮದ ಬೇರೆ ಸಂಘಟನೆಗಳು ಈ ರೀತಿಯಾದಂತಹ ಗೂಂಡಾಗಿರಿ ಮಾಡಬಾರ್ದು. ನಮ್ಮ ಶಿವಮೊಗ್ಗದಲ್ಲಿ ಈಗಾಗಲೇ ಆಗಿದೆ, ಇವರಿಗೇನ್ ಕಿವಿ ಮಾತು ಹೇಳ್ತೀರಾ? ಇವರಿಗೆ ಶಿವಮೊಗ್ಗದಲ್ಲಿ ಏನು ಘಟನೆ ನಡೆದಿದೆ ಇದು ಕೂಡ ಈ ಒಂದು ಸಮಾಜದಲ್ಲಿ ನಡೆಯಬಾರದಂತಹ ಒಂದು ಘಟನೆಯಾಗಿದೆ. ಅಂತಹ ಒಂದು ಸಂದರ್ಭಗಳು ಬಂದಂತಹ ಸಂದರ್ಭದಲ್ಲಿ ಒಂದು ವಿದ್ಯಾರ್ಥಿನಿ ಅವಳ ಖಾಸಗಿತನವನ್ನು ವಿಡಿಯೋ ಮಾಡಿ ಅದನ್ನ ಹೊರಗೆ ಹಾಕುವಂಥದ್ದು ಅದು ಒಳ್ಳೆ ವೃತ್ತಿ ಅಲ್ಲ, ಅದು ಮಾಡಬಾರದಂಥದ್ದು. ಅದು ಅಲ್ಲಿ ಮಾಡಿದ್ರು ಕೂಡ, ಅದು ಶಿವಮೊಗ್ಗದಲ್ಲಿ ಮಾಡ್ಲಿ, ಮುಂಬೈಯಲ್ಲಿ ಮಾಡ್ಲಿ, ಮಂಗಳೂರಲ್ಲಿ ಮಾಡ್ಲಿ, ಎಲ್ಲಿ ಮಾಡಿದ್ರು ಕೂಡ ಅದು ಒಳ್ಳೆಯ ಪ್ರವೃತ್ತಿ ಅಲ್ಲ. ಅದಕ್ಕೆ ಕಡಿವಾಣ ಹಾಕಬೇಕು, ಅಂತವರ ಮೇಲೆ ಕ್ರಮ ಕೈಗೊಳ್ಬೇಕು. ಎಸ್, ಈಗ ವಿದ್ಯಾರ್ಥಿಗಳು ಮಾಡುವಂತ ಬರ್ಡೇ ಸೆಲೆಬ್ರೇಷನ್ ಆಗಿರ್ಬೋದು, ಬಹುಶಃ ನೀವೊಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತ್ಕೊಂಡು ಈ ರೀತಿಯಾಗಿ ಬಾಯ್ಸ್ ಜೊತೆ ಹೊರಗಡೆ ಹೋಗುವಂಥದ್ದು ಅಥವಾ ಗರ್ಲ್ಸ್ ಜೊತೆ ಹೊರಗಡೆ ಹೋಗುವಂಥದ್ದು, ಸೊ ಎಷ್ಟರ ಮಟ್ಟಿಗೆ ಸರಿ ಅಂತೀರಾ? ಅಥವಾ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಕಿವಿ ಮಾತನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ವಿದ್ಯಾರ್ಥಿಗಳಲ್ಲಿ ನಾನು ಹೇಳುವಂತದ್ದು, ಅವರ ಶೈಕ್ಷಣಿಕವಾದಂತಹ ಸಮಯವೇನಿದೆ ಅದರಲ್ಲಿ ನೀವು ನಿಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳಿ. ಮತ್ತು ಅವರಿಗಿರುವಂತಹ ಖಾಸಗಿತನವನ್ನ ಯಾರು ಕೂಡ ಪ್ರಶ್ನಿಸುವಂತಿಲ್ಲ, ಅದು ನಿಮ್ಮದು. ಆದ್ರೂ ಕೂಡ ಪ್ರತಿಯೊಂದರಿಗೂ ಕೂಡ ನಿಮ್ಮದೇ ಆದಂತಹ ಚೌಕಟ್ಟಿನಲ್ಲಿ ನೀವು ಮುಂದುವರಿಯಿರಿ. ಅದೇ ಸಂದರ್ಭದಲ್ಲಿ ಇಂತಹ ಘಟನೆಗಳು, ನಿಮ್ಮ ಮೇಲೆ ಹಲ್ಲೆಗಳು ನಡೆದಂತಹ ಸಂದರ್ಭದಲ್ಲಿ, ನಿಮ್ಮ ಮೇಲೆ ಅನೈತಿಕ ಗೂಂಡಾಗಿರಿಗಳಂತಹ ಸಂದರ್ಭದಲ್ಲಿ ಸುಮ್ಮನಿರಬೇಡಿ. ಇಲ್ಲಿ ಕಾನೂನುಗಳಿವೆ, ಮಾಧ್ಯಮಗಳಿವೆ, ಈ ಮೂಲಕ ನೀವು ನ್ಯಾಯ ಪಡೀಲಿಕ್ಕೆ ಹಿಂಜರಿಬೇಡಿ ಅನ್ನೋದಾಗಿದೆ ಈ ಒಂದು ವಿದ್ಯಾರ್ಥಿಗಳಿಗೆ ನಾವು ಹೇಳುವಂತಹ ಕಿವಿ ಮಾತು. ಅದೇ ರೀತಿ ಇಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಖಂಡಿತವಾಗಿ ಕೂಡ ವಿದ್ಯಾರ್ಥಿಗಳೊಂದಿಗೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಇರುತ್ತದೆ. ಈ ಸರ್ಕಾರಗಳೊಂದಿಗೆ, ಪೊಲೀಸ್ ಇಲಾಖೆಗಳೊಂದಿಗೆ ನಾವು ಹೇಳ್ತಾ ಇದ್ದೇವೆ, ಇಂತಹ ಏನು ಕೃತ್ಯಗಳಿಗೆ ಕಡಿವಾಣ ಹಾಕುವಂತ ಕೆಲಸಗಳಿಗೆ ಇಳಿಯಿರಿ ಅನ್ನುವಂತಹ ಒಂದು ಕಿವಿ ಮಾತನ್ನು ಕೂಡ ನಾನು ಈ ಮೂಲಕ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಎಸ್, ಧನ್ಯವಾದಗಳು ನಮ್ಮ ಚರ್ಚೆಯಲ್ಲಿ ಬಂದು ಮಾತನಾಡಿದ್ದಕ್ಕೆ ಮೊಹಮ್ಮದ್ ರಿಯಾಜ್ ಅವರೇ. ಹಾಗೆ ಸಾಕಷ್ಟು ಕಿವಿ ಮಾತುಗಳನ್ನು ಹೇಳಿದ್ರಿ, ನಿಮ್ಮ ಸಂಘಟನೆಯವರಿಗೂ ಕೂಡ ಕಿವಿ ಮಾತನ್ನು ಹೇಳಿದ್ರಿ. ಸೊ ಮಾಡಿರುವಂಥದ್ದು ತಪ್ಪು ಅನ್ನುವಂಥದ್ದು ಕೂಡ ಒಪ್ಕೊಂಡಿದ್ರಿ. ಧನ್ಯವಾದಗಳು ನಮ್ಮ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಎಸ್, ತಣ್ಣೀರು ಬಾವಿಯಲ್ಲಿ ಆದಂತಹ ಒಂದು ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿರುವಂಥದ್ದು, ಹಾಗೆ ಈ ರೀತಿ ಮಾಡುವಂಥದ್ದು ತಪ್ಪು ಅನ್ನುವಂಥದ್ರ ಕುರಿತು, ಹಾಗೆ ವಿದ್ಯಾರ್ಥಿಗಳು ಕೂಡ ಎಲ್ಲೋ ಒಂದು ಕಡೆ ಸಮಾಜದ ದೃಷ್ಟಿಯಿಂದ ಅಥವಾ ಸಂಸ್ಕೃತಿಯನ್ನು ಉಳಿಸುವಂತಹ ದೃಷ್ಟಿಯಿಂದ ಫ್ರೆಂಡ್ಶಿಪ್ ಅನ್ನುವಂಥದ್ದು ಇಷ್ಟಕ್ಕೆ ಸೀಮಿತವಾಗಿರಲಿ ಅನ್ನುವಂಥದ್ದು ಇವತ್ತಿನ ಚರ್ಚಾಕೂಟದ ವಿಷಯ ಅಥವಾ ಸಂದೇಶವಾಗಿತ್ತು. ಎಸ್, ಇದಿಷ್ಟು ಈ ಹೊತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.